ಹರೇ ಕೃಷ್ಣ. ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರ ಅಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಗದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्ण चैतन्य देवं श्री राधा कृष्ण पादां सगण ललिता श्री विशाखान्वितांश्च. हे कृष्णा करुणा सिन्धु दीनबन्धो जगत्पते गोपेश गोपिका कान्ता राधा कान्ता नमोस्तुते. तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने. नमस्ते सारस्वते देवी गौरवाणी प्रचारिणे निर्विशेषा शून्यवादी पाश्चात्यदेशतारिणे. जयो श्रीकृष्ण चैतन्य प्रभु नित्यानन्दा श्री अद्वैत गदाधर श्रीवासादि गौरभक्तवृन्दा. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्णा कृष्ण कृष्ण हरे हरे, हरे राम 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 हरे हरे. श्री श्री राधा गोविंद की जय, गौरनीताई की जय, श्रील प्रभुपाद की जय. ಇವತ್ತಿನ ಅಧ್ಯಾಯ ಪ್ರಾರಂಭ ಮಾಡುವ ಮೊದಲು ನಾವು ನಿನ್ನೆ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಯೋಗದ ಬಗ್ಗೆ ತಿಳಿದ್ವಿ. ಅದರಲ್ಲಿ ಅಷ್ಟಾಂಗ ಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಮತ್ತು ಸಮಾಧಿ, ಮತ್ತು ಈ ಕರ್ಮಯೋಗ ಜ್ಞಾನ ಯೋಗ ಅಷ್ಟಾಂಗ ಯೋಗ ಇದೆಲ್ಲವೂ ಕೂಡ ಮೆಟ್ಟಿಲು ಇದ್ದ ಹಾಗೆ. ಭಕ್ತಿ ಯೋಗ ಇದು ಟಾಪ್ ಮೋಸ್ಟ್ ಅಂತ ನೋಡಿದ್ವಿ. ಇನ್ನು ಕಲಿಯುಗದ ಧರ್ಮ ಸಂಕೀರ್ತನ ಯಜ್ಞ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ವೇದವ್ಯಾಸರು ಹೇಳ್ತಾರೆ, ಹರಿನಾಮ 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 ಹಿ ಕೇವಲಂ ಕಲೌ ನಾಸ್ತಿ ಕಲೌ ನಾಸ್ತಿ ಕಲೌ ನಾಸ್ತಿ ಗತ್ಯಂತರ. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಹರಿನಾಮವನ್ನು ಜಪಿಸಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು ಅಂತೇಳಿ. ಇನ್ನು ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗ, 7ರಿಂದ 12ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗ, ಮತ್ತು 13ರಿಂದ 18ನೇ ಅಧ್ಯಾಯ ಜ್ಞಾನ ಯೋಗ. ಇದನ್ನು ನಾವು ತಿಳಿಯಲಿದ್ದೇವೆ. ಇದು ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಬಂಗಾರದ ಒಂದು ಗೋಲ್ಡ್ ಬಾಕ್ಸ್ ಏನಿರುತ್ತೆ, ಆ ಒಂದು ಕವರಿಂಗ್ಸ್ ಇರುತ್ತೆ, ಅದು ಕರ್ಮಯೋಗ ಮತ್ತೆ ಜ್ಞಾನ ಯೋಗ. ಆದ್ರೆ ಮಧ್ಯದಲ್ಲಿ ಗೋಲ್ಡ್ ಇರುತ್ತೆ, ಅದು ಭಕ್ತಿ ಯೋಗ. ಹಾಗಾಗಿ 7ರಿಂದ 12 ಅಧ್ಯಾಯ ಬಹಳ ಮುಖ್ಯವಾದ ಅಧ್ಯಾಯಗಳು ಅಂತ ನಾವು ತಿಳಿಯುವಂಥದ್ದು. ಇಲ್ಲಿ 12ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೇಳ್ತಾರೆ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಭವಾಮೀನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಯಾರು ನನ್ನನ್ನೇ ಚಿಂತಿಸುತ್ತಾ ಇರ್ತಾರೆ ಅವರನ್ನು, ಅಂದ್ರೆ ಭಗವಂತ ಹೇಳುವಂಥದ್ದು, ಭಗವಂತನನ್ನೇ ಚಿಂತಿಸ್ತಾ ಇದ್ರೆ ಭಗವಂತ ಕರೆದುಕೊಂಡು ಹೋಗ್ತಾನೆ, ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡ್ತಾನೆ. ಹಾಗಾಗಿ ಕಡೆಯ ಅಧ್ಯಾಯ 13ರಿಂದ 18 ಜ್ಞಾನಯೋಗ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಜ್ಞಾನದ ಮೂಲಕ ಭಕ್ತಿ ಮಾಡುವುದು ಹೇಗೆ ಅಂತ ತಿಳಿಸಲಾಗ್ತದೆ.
ಅಧ್ಯಾಯ 7ರ ಅವಲೋಕನ, ಕೃಷ್ಣನ ಬಗ್ಗೆ ಜ್ಞಾನದ ವೈಭವಗಳು. ಇದು 1ನೇ ಶ್ಲೋಕದಿಂದ 3ನೇ ಶ್ಲೋಕದಲ್ಲಿ. ಭಗವಾನ್ ಕೃಷ್ಣ ಶಕ್ತಿಗಳ ಜ್ಞಾನ 4ರಿಂದ 12ನೇ ಶ್ಲೋಕ. ಶ್ರೀಕೃಷ್ಣನಿಗೆ ಶರಣಾಗತಿ 13ರಿಂದ 19ನೇ ಶ್ಲೋಕ. ದೇವತಾ ಆರಾಧನೆ ಮತ್ತು ನಿರಾಕಾರತೆ 20ರಿಂದ 25ನೇ ಶ್ಲೋಕದಲ್ಲಿ ನೋಡ್ಬೋದು. ಭ್ರಮೆಯಿಂದ ಭಕ್ತಿಯೆಡೆಗೆ 26ರಿಂದ 30ನೇ ಶ್ಲೋಕದಲ್ಲಿ. ಶಿಲ ಪ್ರಭುಪಾದ್ ಕಿ ಜೈ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಾ ಮನಾ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು. ಎಸ್, ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮೈ ಅಂದ್ರೆ ಕೃಷ್ಣನಲ್ಲಿ ಆಸಕ್ತ ಮನಸ್ಸು, ಸಂಪೂರ್ಣವಾಗಿ ಕೃಷ್ಣನಲ್ಲಿ ಮನಸ್ಸಿಟ್ಟು. ಪ್ರಭುಪಾದರು ಹೇಳ್ತಾರೆ, ನಾವು ಕೃಷ್ಣನನ್ನು ಸದಾ ನೆನಪಿಟ್ಟುಕೊಂಡ್ರೆ ಕೃಷ್ಣ ನಮ್ಮನ್ನು ಮರೆಯೋದಿಲ್ಲ. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ ಅಂತೇಳಿ. ಪ್ರಭುಪಾದರ ಬಳಿ ಬಂದು ಒಬ್ಬ ಕೇಳ್ತಾನೆ, ನೀವು ದೇವರನ್ನು ನೋಡಿದ್ದೀರಾ? ನೀವು ನನಗೆ ದೇವರನ್ನು ತೋರಿಸಬಹುದಾ ಅಂತೇಳಿ ಈ ರೀತಿ ಕೇಳ್ತಾನೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಾನು ದೇವರನ್ನು ನೋಡಿದ್ದೀನಿ ಅಂತ ಹೇಳಿ ನೀನು ನಂಬ್ತೀಯಾ ಅಂತೇಳಿ. ಅದಕ್ಕೆ ಅವನು ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ನಿನ್ನ ಪ್ರಶ್ನೆ ಕೂಡ ಅಪರಿಪೂರ್ಣ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಈ ಭೌತಿಕ ಕಣ್ಣು, ಇದು ಚರ್ಮಚಕ್ಷು, ಈ ಕಣ್ಣಿನಿಂದ ನಮಗೆ ಭಗವಂತನ ನೋಡ್ಲಿಕ್ಕೆ ಆಗೋದಿಲ್ಲ. ಪ್ರೇಮದ ಕಣ್ಣು ಬೇಕು ನಮಗೆ. ಪ್ರೇಮಾಂಚನ ಚುದಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಅಂತ ಹೇಳಿದ್ರೆ ನಮಗೆ ಪ್ರೇಮದ ಕಣ್ಣಿದ್ರೆ ಮಾತ್ರ ಭಗವಂತನ ನೋಡ್ಲಿಕ್ಕೆ ಆಗ್ತದೆ. ಈಗ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಿದ್ರೆ ಏನು? ನಾನು ದೇಹವಲ್ಲ, ನಾನು ಈ ಆತ್ಮ. ಸೊ ಈ ಒಂದು ಶರೀರ ಇದು ನಾಶ ಆಗುವಂಥದ್ದು ಅಂತ ಹೇಳಿ ನಾವಿಲ್ಲಿ ತಿಳಿಬೇಕು. ಇದನ್ನು ನಮಗೆ ಶಾಲಾ ಕಾಲೇಜಿನಲ್ಲಿ ಕಲಿಸೋದಿಲ್ಲ. ಡಬಲೀಗ ಭೌತಿಕ ಜ್ಞಾನ ಎಷ್ಟೇ ಇರ್ಬೋದು, ಆದ್ರೆ ಆಧ್ಯಾತ್ಮಿಕ ಜ್ಞಾನ ಗಳಿಸೋದಕ್ಕೆ ನಮಗೆ ನಾವು ಯೋಗ್ಯ ಗುರುಗಳ ಬಳಿ ಹೋಗ್ಬೇಕು. ಈಗ ನಮಗೆ ಪ್ರಭುಪಾದರು, ಅವರು ಬೋನಫೈಡ್ ಆಚಾರ್ಯರು, ಅವರು ನಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಹೇಳಿದ್ರೆ ನಾವು ಗುರುವಿಗೆ ಶರಣಾಗುವಂಥದ್ದು, ಅವರ ಸೇವೆಯನ್ನು ಮಾಡುವಂಥದ್ದು ಮತ್ತು ನಮ್ರರಾಗಿ ಪ್ರಶ್ನೆಯನ್ನು ಮಾಡುವಂಥದ್ದು, ಭಗವಂತನ ಬಗ್ಗೆ ತಿಳಿದುಕೊಳ್ಳುವಂಥದ್ದು. ಸೊ ಆಧ್ಯಾತ್ಮಿಕ ಜ್ಞಾನ ಇದು ಬೇಸಿಕ್ ಜ್ಞಾನ ಅಂತ ಹೇಳಿ ನಾವು ಇಲ್ಲಿ ತಿಳಿಬೇಕು. ಜ್ಞಾನ ಅಂತ ಹೇಳಿದ್ರೆ ನಾನು ಯಾರು, ಪರಮಾತ್ಮ ಯಾರು, ನನಗೂ ಪರಮಾತ್ಮನಿಗೂ ಏನು ಸಂಬಂಧ, ಪ್ರಕೃತಿ ಏನು, ಇದನ್ನೆಲ್ಲ ನಾವು ತಿಳಿಯುವಂಥದ್ದು. ವಿಜ್ಞಾನ ಅಂತ ಹೇಳಿದ್ರೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಏನು ತಿಳಿದಿರ್ತೇವೆ ಅದನ್ನು ನಾವು ಅಳವಡಿಸಿಕೊಳ್ಳುವಂಥದ್ದು. ಈ ಒಂದು ಅಧ್ಯಾಯದ ಹೆಸರು ನೋಡಿದ್ರೆ ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ಅಂತ ಹೇಳಿದ್ರೆ ನಾವು ಈಗ ತಿಳಿತೇವೆ, ವಿಜ್ಞಾನ ಅಂತ ಹೇಳಿದ್ರೆ ಅದನ್ನು ಅಳವಡಿಸಿಕೊಳ್ಳುವಂಥದ್ದು. ಈಗ ಭಕ್ತಿಯಲ್ಲಿ 9 ವಿಧ ಇದೆ. ಶ್ರವಣಂ, ಕೀರ್ತನಂ, ಸ್ಮರಣಂ, ವಂದನಂ, ಅರ್ಚನಂ, ಪಾದ ಸೇವನಂ, ದಾಸ್ಯಂ, ಸಾಕ್ಯಂ, ಆತ್ಮನಿವೇದನಂ ಅಂತೇಳಿ. ಇಲ್ಲಿ ಕೃಷ್ಣ ಹೇಳುವಂಥದ್ದು ಕೇಳು, ತಚ್ಛೃಣು, ಇದು ಬಹಳ ಮುಖ್ಯ. ನಾವು ಎಲ್ಲಿವರೆಗೆ ಕೇಳುವುದಕ್ಕೆ ನಮ್ಮಲ್ಲಿ ಆಸಕ್ತಿ ಇರುತ್ತೆ ಅಲ್ಲಿವರೆಗೆ ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯತೆ ಇರ್ತದೆ. ನಾವು ಒಳ್ಳೆ ಕೇಳುಗರಾಗಬೇಕು. ಮೊದಲಿಗೆ ಶ್ರವಣಂಗೆ ಇಲ್ಲಿ ಪರೀಕ್ಷಿತ ಮಹಾರಾಜರನ್ನು ಹೇಳ್ತಾರೆ. ಪರೀಕ್ಷಿತ ಮಹಾರಾಜನಿಗೆ ಏನಾಗುತ್ತೆ, ಅವನು ಕಾಡಿಗೆ ಹೋದಾಗ ಅಲ್ಲಿ ಬಾಯಾರಿಕೆ ಆಗ್ತದೆ. ಅವನಿಗೆ ಬೇಟೆಯಾಡ್ಲಿಕ್ಕೆ ಅಂತೇಳಿ ಕಾಡಿಗೆ ಹೋಗ್ತಾನೆ. ಅಲ್ಲಿ ಬಾಯಾರಿಕೆ ಆದಾಗ
ಅಲ್ಲಿ ಶಮಿಕ ಮಹರ್ಷಿಗಳ ಒಂದು ಕುಟೀರಕ್ಕೆ ಹೋಗುವಂಥದ್ದು. ಅಲ್ಲಿ ಶಮಿಕ ಮಹರ್ಷಿಗಳು ಸಮಾಧಿಸ್ಥರಾಗಿರ್ತಾರೆ ಅಂತ ಹೇಳಿದ್ರೆ ಅವರು ಧ್ಯಾನದಲ್ಲಿರ್ತಾರೆ. ಸಂಪೂರ್ಣವಾಗಿ ಕೃಷ್ಣನಲ್ಲಿ ಅವರು ಓಕೆ. ಸೊ ಇಲ್ಲಿ ಶ್ರವಣಂ, ಈಗ ಪರೀಕ್ಷಿತ್ ಮಹಾರಾಜರು ಏನ್ ಮಾಡ್ತಾರೆ, ಅವರು ಆ ಒಂದು ಕಾಡಿಗೆ ಹೋಗ್ತಾರೆ ಬೇಟೆಯಾಡ್ಲಿಕ್ಕೆ. ಅಲ್ಲಿ ಹೋದಾಗ ಅವರಿಗೆ ಬಾಯಾರಿಕೆ ಆಗ್ತದೆ. ಅವರು ಶಮಿಕ ಮಹರ್ಷಿಗಳ ಒಂದು ಕುಟೀರಕ್ಕೆ ಹೋಗುವಂಥದ್ದು. ಅಲ್ಲಿ ಶಮಿಕ ಮಹರ್ಷಿಗಳು ಟೋಟಲಿ ಕೃಷ್ಣನಲ್ಲಿ ಒಂದು ಧ್ಯಾನ ಮಗ್ನರಾಗಿರ್ತಾರೆ. ಹೀಗಿರ್ಬೇಕಾದ್ರೆ ಪರೀಕ್ಷಿತ ಬರೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಪರೀಕ್ಷಿತ್ ಏನ್ ಮಾಡ್ತಾನೆ, ಅವರು ನೀರು ಕೊಡ್ಲಿಲ್ಲ ಅಂತ ಹೇಳಿ ಅಲ್ಲೇ ಇದ್ದ ಒಂದು ಸತ್ತ ಹಾವನ್ನು ಅವರ ಮೇಲೆ ಹಾಕಿ ಹೋಗುವಂಥದ್ದು. ನಂತರ ಅವರ ಮಗ ಶೃಂಗಿ ಬಂದ್ಬಿಟ್ಟು ಶಾಪ ಕೊಡುವಂಥದ್ದು. ಯಾರು ನನ್ನ ತಂದೆಯ ಮೇಲೆ ಸತ್ತ ಹಾವನ್ನು ಹಾಕಿದ್ದಾರೆ ಅವರು 7 ದಿವಸಗಳ ಒಳಗೆ ಹಾವು ಕಚ್ಚಿ ಸಾಯ್ಬೇಕು ಅಂತ ಹೇಳಿ. ಶಮಿಕ ಮಹರ್ಷಿಗಳು ಆ ಧ್ಯಾನದಿಂದ ಎಚ್ಚೆತ್ತ ನಂತರ ಅವರಿಗೆ ಬಹಳ ಬೇಸರ ಆಗುತ್ತೆ. ನೀನು ಆ ಒಂದು ಶುದ್ಧ ಭಕ್ತನ ಮೇಲೆ ನೀನು ಶಾಪ ಕೊಡಬಾರ್ದಿತ್ತು ಅಂತ ಹೇಳಿ. ಇದು ತಿಳಿಯುತ್ತೆ ಪರೀಕ್ಷಿತನಿಗೆ ತಿಳಿಯುತ್ತೆ. ಆದ್ರೆ ಪರೀಕ್ಷಿತ ಏನ್ ಮಾಡ್ತಾನೆ, ಅದನ್ನು ಸ್ವೀಕರಿಸ್ತಾನೆ. ಆ 7 ದಿವಸ ಏನ್ ಮಾಡುವಂಥದ್ದು, ಸತತವಾಗಿ ಭಾಗವತಮನ್ನು ಕೇಳುವಂಥದ್ದು. ಶುಕ ಗೋಸ್ವಾಮಿಯವರು ಅವರಿಗೆ ಭಾಗವತವನ್ನು ಪ್ರವಚನ ಮಾಡ್ತಾರೆ. ಇವರು 7 ದಿವಸ ಹಗಲು ರಾತ್ರಿ ಆ ಒಂದು ನೀರು ಸಮೇತ ಕುಡಿಯದೆ ಆ ಭಾಗವತಮನ್ನು ಕೇಳಿ, ಅವರು 7ನೇ ದಿವಸ ಅವರಿಗೆ ಹಾವು ಕಚ್ಚುವ ಮೊದಲೇ ಅವರು ಭಗವಂತನ ಪಾದದಲ್ಲಿ ಹೋಗ್ತಾರೆ ಅಂತ ಹೇಳಲಾಗ್ತದೆ. ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಕೇಳುವುದು ಬಹಳ ಮುಖ್ಯ ಇಲ್ಲಿ. ಅದಕ್ಕೆ ಇಲ್ಲಿ ಕೇಳುವುದಕ್ಕೆ ಶ್ರವಣಂಗೆ ಪರೀಕ್ಷಿತ ಮಹಾರಾಜರನ್ನ ಹೇಳಲಾಗ್ತದೆ. ಶ್ರವಣ ತುಂಬಾ ಮುಖ್ಯ. ಯಾರಿಗೆ ಕೃಷ್ಣನ ಬಗ್ಗೆ ಕೇಳಲು ಆಸಕ್ತಿ ಇದೆ ಅವರು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ತಾರೆ. ಪ್ರಭುಪಾದರು ಹೇಳ್ತಾರೆ, ಕೃಷ್ಣನನ್ನು ಕಣ್ಣಿನಿಂದ ನೋಡ್ಲಿಕ್ಕಾಗೋದಿಲ್ಲ, ಕಣ್ಣಿನಿಂದ ನೋಡುವ ಪ್ರಯತ್ನ ಮಾಡೋದು ಬೇಡ, ಕಿವಿಯಿಂದ ನೋಡಿ ಅಂತೇಳಿ. ನಾವೀಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ರೀತಿಯಾಗಿ ಹೇಳೋದನ್ನ ನಾವು ಕೇಳಿಸ್ಕೊಳ್ಬೇಕು. ಕೇಳೋದ್ರಿಂದ ನಾವು ಈಗ ನೋಡ್ಲಿಕ್ಕಾಗ್ತದೆ ಭಗವಂತನನ್ನು ಅಂತ ಹೇಳ್ತಾರೆ. ಸೊ ಪ್ರಭುಪಾದರು ಆ ಗುರುಗಳು ಅವರು ಶ್ರೀಲ ಭಕ್ತಿ ಸರಸ್ವತಿ ಠಾಕೂರ್ ಅವರು ಕ್ಲಾಸ್ ಮಾಡಿದ್ರೆ ಸತತವಾಗಿ 4 ಗಂಟೆ ಮಾಡ್ತಾ ಇದ್ರಂತೆ. ಆಗ ಪ್ರಭುಪಾದರು ಕೇಳ್ತಾ ಇದ್ರು ಅವರ ಕ್ಲಾಸನ್ನು. ಕ್ಲಾಸ್ ಆದ ಮೇಲೆ ಗುರುಗಳು ಹೇಳ್ತಾರೆ, ಅಂದ್ರೆ ಅಲ್ಲಿ ವೃಂದಾವನದಲ್ಲಿ ತುಂಬಾ ದೇವಸ್ಥಾನಗಳಿರ್ತವೆ, ಮಂದಿರಗಳಿರ್ತವೆ, ಅಲ್ಲೆಲ್ಲ ಹೋಗಿ ಅಂತ ಶಿಷ್ಯರಿಗೆ ಹೇಳ್ತಾರೆ. ಆದ್ರೆ ಪ್ರಭುಪಾದರು ಹೋಗೋದಿಲ್ಲ. ಯಾಕೆ ಅಂತ ಗುರುಗಳು ಕೇಳಿದಾಗ, ನೀವು ಕ್ಲಾಸ್ ಮಾಡಿ ನನಗೆ ಕೇಳಬೇಕು, ಇನ್ನಷ್ಟು ಕೇಳಬೇಕು ಅಂತ ಅಷ್ಟೊಂದು ಆಸಕ್ತಿ ಇರುತ್ತೆ ಅವರಿಗೆ. ಅವಾಗ ಅವರು ಹೇಳ್ತಾರೆ ಗುರುಗಳು, ನೀವು ಈ ಒಂದು ತುಂಬಾ ಸೀರಿಯಸ್ ಆಗಿದ್ದೀರಾ, ನೀವು ಪ್ರಚಾರ ಕಾರ್ಯದಲ್ಲಿ ಪ್ರಚಾರ ಮಾಡ್ತೀರಾ ನೀವು ಪ್ರಪಂಚಾದ್ಯಂತ ಅಂತ ಅವರು ಹೇಳ್ತಾರಂತೆ ಗುರುಗಳು. ಹಾಗಾಗಿ ಕೇಳುವುದು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಈಗ ಕೇಳುವುದರಲ್ಲಿ ಕೂಡ 3 ವಿಧ ಇದೆ. ನಾವು ಒಂದು ಕೇಳುವುದನ್ನು ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡುವಂಥದ್ದು, ಇನ್ನೊಂದು ಕೇಳುವುದನ್ನು ಹೇಳುವಂಥದ್ದು, ಹಾಗೆ ಇನ್ನೊಂದು ಕೇಳುವುದನ್ನು ನಾವು ಹೃದಯಕ್ಕೆ ತೆಗೆದುಕೊಳ್ಳುವಂಥದ್ದು, ಆ ಚಿಂತನೆ ಮಾಡಿ ಹೇಳುವಂಥದ್ದು. ಇದು ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ಇಲ್ಲಿ ಭಗವಂತ ಹೇಳುವಂಥದ್ದು, ಅರ್ಜುನ ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ, ಇಲ್ಲಿ ಯೋಗಾಭ್ಯಾಸ ಅಂತ ಹೇಳಿದ್ರೆ ಭಕ್ತಿ ಸೇವೆ, ಸತತವಾಗಿ ಭಗವಂತನ ಒಂದು ಸ್ಮರಣೆಯನ್ನು ಮಾಡುವಂಥದ್ದು, ಅದಕ್ಕೆ ಬೇಕಾದ ಒಂದು ತಯಾರಿಯನ್ನು ಮಾಡುವಂಥದ್ದು. ಮತ್ತು ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು, ಅದು ಹೇಗೆ ಎನ್ನುವುದನ್ನು ಕೇಳು. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ
ಯಜ್ಞಾತ್ವನೇಹ ಭೂಯೋ ಭೂಯೋ ಅನ್ಯದ್ ಜ್ಞಾತವ್ಯಂ ಅವಶಿಷ್ಯತೆ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಇಲ್ಲಿ ಭಗವಂತ ಹೇಳುವಂಥದ್ದು ಈ ಒಂದು ಭಗವದ್ಗೀತೆ ಜ್ಞಾನವನ್ನು ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಈಗ ಭೌತಿಕವಾದ ಜ್ಞಾನ ಹೇಗೆ ಅಂತ ಹೇಳಿದ್ರೆ ಅದು ಲಿಮಿಟೆಡ್. ಈ ಒಂದು ಜನ್ಮದಲ್ಲಿ ಮಾತ್ರ ಅದು ನಾವು ಏನೇ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿದ್ರು ಕೂಡ ಅದು ಇಲ್ಲಿಗೆ, ನಾವು ಈ ಒಂದು ಶರೀರವನ್ನು ಬಿಡುವಾಗ ಅದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಆಧ್ಯಾತ್ಮಿಕ ಜ್ಞಾನ ಹಾಗೆ ಅಲ್ಲ, ಅದು ನೆಕ್ಸ್ಟ್ ಲೈಫಿಗೆ ಮುಂದುವರಿತದೆ. ಈಗ ನೀವು ನೋಡ್ಬೋದು, ಕೆಲವರು ಚಿಕ್ಕ ಮಕ್ಕಳಿಂದವೇ ಆಧ್ಯಾತ್ಮಿಕತೆಯಲ್ಲಿ ಇರ್ತಾರೆ. ಅದು ಅಂದ್ರೆ ಅವರ ಹಿಂದಿನ ಲೈಫಿಂದ ಅವ್ರು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಕೆಲವರಿಗೆ ತುಂಬಾ ಏಜ್ ಆದ್ಮೇಲೆ ಆಧ್ಯಾತ್ಮಿಕ ಮಾಡ್ಬೇಕು, ಅದ್ರಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಒಂದು ಜ್ಞಾನ ಬರುತ್ತೆ. ಇದೆಲ್ಲವೂ ಕೂಡ ಅವರು ಹಿಂದಿನ ಲೈಫಲ್ಲಿ ಎಲ್ಲಿ ಸ್ಟಾಪ್ ಮಾಡಿರ್ತಾರೆ ಅದು ಕಂಟಿನ್ಯೂ ಆಗುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕದಲ್ಲಿ ಏನು ಲಾಸ್ ಇಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ. ಕೃಷ್ಣನನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಕೃಷ್ಣನನ್ನು ಭಗವಂತ ಅಂತ ಒಪ್ಪಿಕೊಳ್ಬೇಕು. ಏಕೆ ಅನೇಕ ಜನರು ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ? ಇದನ್ನು ನೀವು ಚಾಟ್ ಅಲ್ಲಿ ಹಾಕ್ಬೋದು ಉತ್ತರವನ್ನು. ಏಕೆ ಅನೇಕ ಜನರು ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ? ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸಿರುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಓಕೆ, ಆಕ್ಚುಲಿ ಇದನ್ನು ಹೇಗೆ ತಿಳಿಯೋದು ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಈ ದಿವ್ಯ ಜ್ಞಾನದಲ್ಲಿ ಯಾರಿಗೂ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ಕೃಷ್ಣ ಮತ್ತು ಅವನ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. ಈಗ ನೀವು ನೋಡ್ಬೋದು, ಇಲ್ಲಿ ಒಂದು ಸಾವಿರಾರು ಜನರು ಆ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಕೂಡ ಅಲ್ಲಿ ವಿನ್ ಆಗುವಂಥದ್ದು ಒಬ್ರು ಮಾತ್ರ. ಹಾಗೆ ಸಾವಿರಾರು ಜನರು ಪ್ರಯತ್ನಿಸ್ಬೋದು ಪರಿಪೂರ್ಣತೆಗಾಗಿ, ಆದ್ರೆ ಅದರಲ್ಲಿ ಒಬ್ಬನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಹೇಳೋದು ಕಷ್ಟ. ಇದು ಯಾವಾಗ ಹೇಳಿದ್ದು? ಭಗವಂತ 5000 ಹಿಂದೆ ಕಲಿಯುಗ ಪ್ರಾರಂಭ ಆಗುವ ಒಂದು ಸಮಯದಲ್ಲಿ, ಅಂದ್ರೆ ದ್ವಾಪರಯುಗದಲ್ಲಿ ಹೇಳುವಂಥದ್ದು ಕೃಷ್ಣ ಅರ್ಜುನನಿಗೆ. ಆ ಸಮಯದಲ್ಲಿ ಸಾವಿರಾರು ಜನರಲ್ಲಿ ಒಬ್ಬನು ಅರ್ಥ, ಈಗ ಲಕ್ಷ ಜನರಲ್ಲಿ ಒಬ್ರು ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಂತ ನಾವು ತಿಳಿಬಹುದು. ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿ ಇಲ್ಲದಿರುವುದರಿಂದ. ಓಕೆ, ಸುಮಿತ್ರಮ್ಮ ಅವರು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ. ಪ್ರಶ್ನೆ ಏನಾಗಿತ್ತು ಅಂದ್ರೆ, ಯಾಕೆ ಕಲಿಯುಗದಲ್ಲಿ ಏಕೆ ಅನೇಕ ಜನರು ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತೇಳಿ. ಓಕೆ, ವೆರಿ ಗುಡ್ ಮಾತಾಜಿ. ಸೊ ಇಲ್ಲಿ ಏನ್ ಹೇಳಲಾಗ್ತದೆ ಅಂತ ಹೇಳಿದ್ರೆ, ಭಕ್ತನಾದವನಿಗೆ ಭಗವಂತನನ್ನು ಅರಿಯುವಂತ ಆ ಒಂದು ಜ್ಞಾನ ಭಗವಂತ ಕೊಡ್ತಾನೆ. ಆದುದರಿಂದ ಎಷ್ಟೋ ಜನ್ಮಗಳ ನಂತರ, ಅಂದ್ರೆ 1000 ಮನುಷ್ಯರಲ್ಲಿ ಒಬ್ಬ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾರೆ. ಬಹುನಾಂ ಜನ್ಮನಾಮಂತೆ ಜ್ಞಾನಾಮಾನ್ಮಾಂ ಪ್ರಪದ್ಯತೆ. ಕೃಷ್ಣ ಭಕ್ತಿ ಈ ಕಲಿಯುಗದಲ್ಲಿ ಎಷ್ಟು ಕಡಿಮೆ ಅಂತ ಹೇಳಿದ್ರೆ ಕೃಷ್ಣನೇ ಹೇಳಿದ್ದಾನೆ. ಆದ್ರೆ ನಾವು ಈ ಒಂದು ಭಗವದ್ಗೀತೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವೆಲ್ ಸ್ಕಾಲರ್ಡ್ ಆಗಿರ್ಬೇಕಾಗಿಲ್ಲ, PhD ಆಗಿರ್ಬೇಕಿಲ್ಲ. ನಾವು ಮೆಟೀರಿಯಲ್ ಎಜುಕೇಶನ್ಗೂ ಈ ಒಂದು ಸ್ಪಿರಿಚುವಲ್ ಎಜುಕೇಶನ್ಗೂ ಕಂಪೇರ್ ಮಾಡಲು ಆಗೋದಿಲ್ಲ. ಕೆಲವರು ಎಷ್ಟೋ ವೆಲ್ ಎಜುಕೇಟೆಡ್ ಆಗಿರ್ಬೋದು, ಆದ್ರೆ ಆಧ್ಯಾತ್ಮಿಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ. ಮೊದಲಿಗೆ ನಾವು ಭಗವಂತನನ್ನು ಆಕ್ಸೆಪ್ಟ್ ಮಾಡಬೇಕು. ಭಗವಂತನಿದ್ದಾನೆ, ನಾನು ಭಗವಂತನ ದಾಸ, ಸರ್ವೆಂಟ್ ಅಂತ ತಿಳಿಬೇಕು. 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಬಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ತಿಳಿಸ್ತಾರೆ. ಅವರು ಪಶ್ಚಿಮ ಬಂಗಾಳದಲ್ಲಿ ಹುಟ್ಟಿದರು.
ಅದಾದ್ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಅವರು ಈ ಒಂದು ದಕ್ಷಿಣ ಭಾರತದ ಕಡೆಗೆ ಬಂದು ಕೆಲವು ಮಂದಿರಗಳಿಗೆ ಭೇಟಿ ಮಾಡ್ತಾರೆ. ಕೃಷ್ಣ ಪ್ರಜ್ಞೆಯನ್ನು, ಹರೇ ಕೃಷ್ಣ ಮಂತ್ರದ ಮಹತ್ವವನ್ನು ತಿಳಿಸ್ತಾರೆ, ಪ್ರಚಾರ ಮಾಡ್ತಾರೆ. ಹಾಗೆ ತಮಿಳುನಾಡುವಿನ ಶ್ರೀರಂಗಂನಲ್ಲಿ 4 ತಿಂಗಳು ವಾಸವಾಗಿದ್ರು ಚಾತುರ್ಮಾಸ್ಯದ ಸಮಯದಲ್ಲಿ. ಅಲ್ಲಿ ರಾಮಾನುಜ ಸಂಪ್ರದಾಯ ಇತ್ತು, ಅಂದ್ರೆ ಲಕ್ಷ್ಮೀ ಸಂಪ್ರದಾಯ. ರಂಗನಾಥ ದೇವಸ್ಥಾನದ ಒಳಗಡೆ ಬಂದು ಅಲ್ಲಿ ಕುಳಿತಿದ್ದಾಗ ಅಲ್ಲಿ ರಾಮಾನುಜಾಚಾರ್ಯರ ಶಿಷ್ಯರೆಲ್ಲ ಕುಳಿತಿದ್ರು. ಅದರಲ್ಲಿ ಒಬ್ಬ ಶಿಷ್ಯ ಭಗವದ್ಗೀತೆಯನ್ನು ತುಂಬಾ ಶ್ರದ್ಧಾಪೂರ್ವಕವಾಗಿ ಕೈಯಲ್ಲಿ ಹಿಡಿದುಕೊಂಡು ಒಂದು ಪುಟ ತಿರುಗಿಸ್ತಾ ಇರ್ತಾನೆ. ಹೀಗೆ ಮಾಡ್ತಾ ಇದ್ದ. ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ನಗ್ತಾ ಇರ್ತಾನೆ, ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಅಳ್ತಾ ಇದ್ದ. ಈ 2-3 ದಿವಸ ಚೈತನ್ಯ ಮಹಾಪ್ರಭುಗಳು ಅವನನ್ನು ಗಮನಿಸ್ತಾ ಇದ್ರು. ಆಮೇಲೆ ಕೊನೆಗೆ ಅವನ ಹತ್ತಿರ ಹೋಗಿ ಕೇಳ್ತಾರೆ, ನೀನು ಯಾಕೆ ಭಗವದ್ಗೀತೆ ಪುಸ್ತಕವನ್ನು ಜಸ್ಟ್ ಪುಟವನ್ನು ಮಾತ್ರ ತಿರುಗಿಸ್ತಾ ಇದೆಯಾ, ಕೆಲವೊಮ್ಮೆ ನಗಾಡ್ತೀಯಾ, ಕೆಲವೊಮ್ಮೆ ಅಳ್ತಾ ಇದೆಯಾ, ಯಾಕೆ ಅಂತ ಹೇಳ್ತಾರೆ. ಕವರಿಂಗ್ ಪೇಜ್ ನೋಡ್ತೀಯಾ, ಲಾಸ್ಟ್ ಪೇಜ್ ನೋಡ್ತೀಯಾ, ಯಾಕೆ ಅಂತ ಕೇಳಿದಾಗ ಅದಕ್ಕೆ ಅವನು ಹೇಳ್ತಾನೆ, ಸ್ವಾಮಿ, ನನ್ನ ಗುರುಗಳು ನನಗೆ ಭಗವದ್ಗೀತೆಯನ್ನು ನೀನು ಓದ್ಬೇಕು, ಜ್ಞಾನವನ್ನು ನೀನು ಪಡಿಬೇಕು, ಅದು ಬೇಸಿಕ್ ನಾಲೆಡ್ಜ್, ಅದನ್ನು ನೀನು ಪಡಿಲೇಬೇಕು ಅಂತ ಹೇಳಿದ್ದಾರೆ. ಆದ್ರೆ ನನಗೆ ಓದ್ಲಿಕ್ಕೆ ಬರೋದಿಲ್ಲ, ಓದು ಬರಹ ಬರೋದಿಲ್ಲ, ನನಗೆ ತುಂಬಾ ಕಷ್ಟ ಓದ್ಲಿಕ್ಕೆ ಅಂತ ಹೇಳ್ತಾನೆ. ಆದ್ರೆ ನಾನು ಹೇಗೆ ಓದ್ಲಿ, ಆದ್ರೆ ಗುರುವಿನ ಆಜ್ಞೆಯನ್ನು ನಾನು ಪಾಲಿಸ್ಬೇಕು ಅಂತ ಹೇಳಿ ನಾನು ಈ ಪುಸ್ತಕವನ್ನು ನೋಡ್ತಾ ಇದ್ದೀನಿ. ಆಗ ಚೈತನ್ಯ ಮಹಾಪ್ರಭುಗಳು ಕೇಳ್ತಾರೆ, ಸರಿ, ಆದ್ರೆ ನೀನು ಭಗವದ್ಗೀತೆ ಮುಖಪುಟ ನೋಡಿದಾಗ ಯಾಕೆ ನಿನ್ನ ಕಣ್ಣಲ್ಲಿ ನೀರು ಬರ್ತದೆ, ನೀನ್ ಯಾಕೆ ಹೇಳ್ತಾ ಇದೀಯಾ ಅಂತ ಕೇಳ್ತಾರೆ ಅವರು. ಅದಕ್ಕೆ ಆ ಭಕ್ತ ಹೇಳ್ತಾರೆ, ನನಗೆ ಓದ್ಲಿಕ್ಕೆ ಬರೋದಿಲ್ಲ, ಆದ್ರೆ ಕೃಷ್ಣ ಪರಮಾತ್ಮ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡೆಯ ಜಗನ್ನಾಥ ಆದ್ರೂ ಕೂಡ ಅಷ್ಟು ದೊಡ್ಡ, ಅಂದ್ರೆ ತುಂಬಾನೇ ಎಲ್ಲರಿಗಿಂತ ಆಗಿರುವ ಭಗವಂತ ದೇವರು ತನ್ನ ಭಕ್ತ ಅರ್ಜುನನಿಗೋಸ್ಕರ ಸಾರಥಿ ಆಗಿದ್ದಾರೆ ಅಂತೇಳಿ, ಅಂದ್ರೆ ಎಷ್ಟು ನಮ್ರರಾಗಿದ್ದಾರೆ ಅವರು ಅಂತ ಹೇಳಿ ಇಲ್ಲಿ, ಅಂದ್ರೆ ತನ್ನ ಭಕ್ತನ ಸೇವೆಯನ್ನು ಕೂಡ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಆ ಸಾರಥಿ ಸ್ಥಾನವನ್ನು ವಹಿಸಿಕೊಂಡು ಅವರು ತನ್ನ ಭಕ್ತನ ಸೇವೆಯನ್ನು ಮಾಡ್ಲಿಕ್ಕೆ ಕೂಡ ರೆಡಿ ಇದ್ದಾರೆ. ಇಷ್ಟೊಂದು ಭಗವಂತನೇ ವಿನಮ್ರನಾಗಿರುವಾಗ ನಮ್ಮಲ್ಲಿ ಯಾಕೆ ವಿನಮ್ರತೆ ಬರುವುದಿಲ್ಲ? ಪ್ರತಿಯೊಂದರಲ್ಲೂ ಭಗವಂತ ತನ್ನ ಭಕ್ತರ ಸೇವೆ ಮಾಡ್ಲಿಕ್ಕೆ ಯಾವಾಗ್ಲೂ ರೆಡಿ ಇರ್ತಾನೆ. ಯಾಕೆಂದ್ರೆ ಭಕ್ತರ ಮತ್ತು ಭಗವಂತನ ನಡುವೆ ಈ ಒಂದು ಸ್ಪಂದನೆ ಏನಿರುತ್ತೆ ಅದು ಯಾವಾಗ್ಲೂ ಕೂಡ ಭಕ್ತ ಭಗವಂತನ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾನೆ, ಭಗವಂತ ಯಾವಾಗ್ಲೂ ಭಕ್ತನ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಮಾಡ್ತಾನೆ. ಸುಧಾಮನ ಕಥೆಯಲ್ಲೂ ಕೂಡ ನೀವು ನೋಡಿರ್ಬೋದು, ಭಗವಂತ ಸುಧಾಮನ ಕಾಲು ತೊಳೆದು ಹೇಗೆ ಅತಿಥಿ ಸತ್ಕಾರ ಮಾಡ್ತಾನೆ ಅಂತೇಳಿ. ಹಾಗೆ ಭಗವಂತ ತನ್ನ ಭಕ್ತರ ಒಂದು ಇಚ್ಛೆಯನ್ನು ಪೂರೈಸುವಲ್ಲಿ ಅಥವಾ ಭಕ್ತರ ಸೇವೆ ಮಾಡುವಲ್ಲಿ ಅಥವಾ ಭಕ್ತರಿಗೆ ಖುಷಿ ಕೊಡುವಲ್ಲಿ ಯಾವತ್ತೂ ವಿಫಲನಾಗೋದಿಲ್ಲ. ಅದಕ್ಕೆ ಭಗವಂತನ ಹೆಸರು ಅಚ್ಯುತ ಅಂತ, ಯಾವತ್ತೂ ಚ್ಯುತಿ ಇಲ್ಲ. ಕೃಷ್ಣ ಹೇಳ್ತಾನೆ, ಭಕ್ತ್ಯಾಮಾಂ ಅಭಿಜಾನಾತಿ, ಭಕ್ತರಿಗೆ ಕೃಷ್ಣ ಅರ್ಥ ಆಗ್ತಾನೆ. ಅದಕ್ಕೆ ಹೇಳುವಂಥದ್ದು ಗುರು ಕೃಷ್ಣ ಕೃಪಾ ಹೋಯ್ ಭಕ್ತಿ ಲತಾ ಬೀಸ್, ಅಂದ್ರೆ ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಏನನ್ನು ಸಾಧಿಸಲು ಆಗೋದಿಲ್ಲ, ಗುರು ಹಾಗೂ ಕೃಷ್ಣನ ಕೃಪೆ ನಮ್ಮ ಮೇಲೆ ಇರಬೇಕು, ಅವಾಗ ನಮಗೆ ಆಧ್ಯಾತ್ಮಿಕದಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯ ಇದೆ. 8 ಭೌತಿಕ ಶಕ್ತಿಗಳನ್ನು ಹೆಸರಿಸಿ, ಇದನ್ನು ನೀವು ಚಾಟ್ ಅಲ್ಲಿ ಹಾಕ್ಬೋದು. 8 ಭೌತಿಕ ಶಕ್ತಿಗಳು: ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟದಾ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ 8 ನನ್ನ ಪ್ರತ್ಯೇಕಗೊಂಡ ಶಕ್ತಿಗಳಾಗಿವೆ. ಸೊ ಇಲ್ಲಿ ಭಗವಂತನ 3 ಶಕ್ತಿಗಳು ಯಾವುದೆಲ್ಲ: ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ. ಬಹಿರಂಗ ಶಕ್ತಿ ಅಂತ ಹೇಳಿದ್ರೆ ಮಹಾಮಾಯೆ, ದೇವಿ, ದೇವಿಗೆ ವಹಿಸಿಕೊಡಲಾಗ್ತದೆ. ಅಂತರಂಗ ಶಕ್ತಿ ಅಂದ್ರೆ ಯೋಗ ಮಾಯೆ, ರಾಧಾರಾಣಿ.
ತಟಸ್ಥ ಶಕ್ತಿ ಅಂತ ಹೇಳಿದ್ರೆ ನಾವು ಜೀವಿಗಳು. ನಾವೀಗ ಬಹಿರಂಗ ಶಕ್ತಿಯಲ್ಲಿದ್ದೇವೆ, ನಮಗೆ ಅಂತರಂಗ ಶಕ್ತಿಗೆ ಕೂಡ ಹೋಗ್ಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಸಾಂಖ್ಯದಲ್ಲಿ 24 ಎಲಿಮೆಂಟ್ಸ್ ಇದೆ. ಪಂಚಮಹಾಭೂತಗಳು, ಪಂಚೇಂದ್ರಿಯ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, 3 ಗುಣಗಳು ಅಂದ್ರೆ ಇದಕ್ಕೆ ಪ್ರಧಾನ ಅಂತ ಹೇಳಲಾಗ್ತದೆ. ಯಾವುದು ಪಂಚಮಹಾಭೂತಗಳು ಅಂತ ಹೇಳಿದ್ರೆ ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ, ಬೆಂಕಿ ಅಂತಾದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಸೂಕ್ಷ್ಮ ಶರೀರ. ಮತ್ತು ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. ಜ್ಞಾನೇಂದ್ರಿಯಗಳು ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ಬಾಯಿಯಿಂದ ರುಚಿ, ಮೂಗಿನಿಂದ ಗಂಧ, ಚರ್ಮದಿಂದ ಸ್ಪರ್ಶ. ಕರ್ಮೇಂದ್ರಿಯಗಳು ಬಾಯಿ ಮಾತಾಡ್ಲಿಕ್ಕೆ, ಕೈ ಕೆಲಸ ಮಾಡ್ಲಿಕ್ಕೆ, ಕಾಲು ನಡೆದಾಡ್ಲಿಕ್ಕೆ, ಜನನಾಂಗ ಮತ್ತು ಮಲವಿಸರ್ಜನೆ. 3 ಗುಣಗಳು ಸತ್ವ, ರಜಸ್ಸು, ತಮಸ್ಸು. ಇದಕ್ಕೆ ಆತ್ಮ ಮತ್ತು ಪರಮಾತ್ಮ ಕನೆಕ್ಟ್ ಮಾಡಬೇಕು. ಈಗ 24 ಎಲಿಮೆಂಟ್ಸಿಗೆ ವ್ಯಾಲ್ಯೂ ಬರುವಂಥದ್ದು. ಇನ್ನು 3 ಕ್ಲೇಶಗಳು: ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಆಧ್ಯಾತ್ಮಿಕ ಅಂತ ಹೇಳಿದ್ರೆ ದೇಹ ಮತ್ತು ಮನಸ್ಸಿನಿಂದ ಆಗುವಂಥದ್ದು, ನಾವೀಗ ಬಿದ್ದು ಪೆಟ್ಟು ಆಗುವಂಥದ್ದು, ಈ ಒಂದು ಕ್ಲೇಶ. ಮತ್ತು ಆದಿಭೌತಿಕ ಅಂತ ಹೇಳಿದ್ರೆ ಈಗ ಸೊಳ್ಳೆಯಿಂದ ಆಗುವಂಥದ್ದು, ಈ ಮಲೇರಿಯಾ ಇನ್ನೆಲ್ಲ ಇರುತ್ತೆ ಅದು. ಆದಿ ದೈವಿಕ ಅಂತ ಹೇಳಿದ್ರೆ ದೇವತೆಗಳಿಂದ, ಈಗ ಸುನಾಮಿ, ಭೂಕಂಪ ಇದೆಲ್ಲ ಆಗುತ್ತದೆ, ಪ್ರಕೃತಿ ವಿಕೋಪ ಆಗುವಂಥದ್ದು. ಸೊ ಇಲ್ಲಿ ಭಗವಂತ ಹೇಳುವಂಥದ್ದು ಪಂಚಮಹಾಭೂತಗಳು ಯಾವುದಿದೆ: ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ, ಈ 3. ಇದು ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿದೆ. ಈಗ ಐಹಿಕ ಸೃಷ್ಟಿಗೆ ಕೃಷ್ಣನ ಸ್ವಾಂಶ ವಿಸ್ತರಣೆಯು 3 ವಿಷ್ಣು ರೂಪಗಳನ್ನು ತಳೆಯುತ್ತದೆ. ಇದನ್ನು ಹೇಗೆ ತಿಳಿಯೋದು ಅಂತ ಹೇಳಿದ್ರೆ, ಭಗವಂತ ತನ್ನನ್ನು ತಾನು ವಿಸ್ತರಿಸಿಕೊಂಡು, ಅಂದ್ರೆ ಕೃಷ್ಣ ವಿಸ್ತರಿಸಿಕೊಳ್ಳೋದು, ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಮತ್ತೆ ವಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ ರೀತಿಯಾಗಿ ವಸುದೇವನಿಂದ ರಾಮ, ಸಂಕರ್ಷಣನಿಂದ ಲಕ್ಷ್ಮಣ, ಪ್ರದ್ಯುಮ್ನನಿಂದ ಭರತ, ಅನಿರುದ್ಧನಿಂದ ಶತ್ರುಘ್ನ. ಹಾಗೆ ಇಲ್ಲಿ ಬಲರಾಮನಿಂದ ಸಂಕರ್ಷಣ, ಸಂಕರ್ಷಣನಿಂದ ನಾರಾಯಣ, ನಾರಾಯಣನಿಂದ ಎರಡನೇ ಸಂಕರ್ಷಣ, ಎರಡನೇ ಸಂಕರ್ಷಣನಿಂದ 3 ಪುರುಷ ಅವತಾರ: ಕಾರಣೋದಕಷಾಯ ವಿಷ್ಣುವಿಂದ ಗರ್ಭೋದಕಷಾಯ ವಿಷ್ಣು, ಗರ್ಭೋದಕಷಾಯ ವಿಷ್ಣುವಿನಿಂದ ಕ್ಷೀರೋದಕಷಾಯ ವಿಷ್ಣು. ಹೇಳಿದ್ರೆ ಕಾರಣೋದಕಷಾಯ ವಿಷ್ಣು ಮಹತ್ತತ್ವದ ಮೇಲೆ ಗ್ಲಾನ್ಸ್ ಮಾಡಿ ಅನ್ಲಿಮಿಟೆಡ್ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುವಂಥದ್ದು. ಗರ್ಭೋದಕಷಾಯ ವಿಷ್ಣು ಎಲ್ಲಾ ಬ್ರಹ್ಮಾಂಡಗಳಿಗೆ ಹೋಗುವಂಥದ್ದು. ಕ್ಷೀರೋದಕಷಾಯ ವಿಷ್ಣು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇರುವಂಥದ್ದು. ಈ ರೀತಿಯಾಗಿ 3 ವಿಷ್ಣು ರೂಪಗಳನ್ನು ಅರಿತವನು ಐಹಿಕ ಬಂಧನದಿಂದ ಮುಕ್ತನಾಗಬಲ್ಲ. ಅಪರೇಯಾಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತ ಮಹಾಬಾಹು ಯೇದಂ ಧಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಈಗ ಜೀವಿಗಳ ಬಗ್ಗೆ ಹೇಳ್ತಾನೆ ಭಗವಂತ. ಅಂದ್ರೆ ಈಗ ಇದನ್ನು ಅರಿಯೋದು ಹೇಗೆ ಅಂತ ಹೇಳಿದ್ರೆ, ಒಮ್ಮೆ ಸಮುದ್ರ ಕಪ್ಪೆ ಬಾವಿಗೆ ಭೇಟಿ ಕೊಟ್ಟಾಗ ಬಾವಿ ಕಪ್ಪೆ ಹೇಳುತ್ತೆ, ನಿನ್ನ ಸಮುದ್ರ ನನ್ನ ಬಾವಿ ಎಷ್ಟು ದೊಡ್ಡದಿದೆಯಾ ಅಂತ ಹೇಳಿದ್ರೆ, ಬಾವಿ ಕಪ್ಪೆ ತಿಳಿಯುವಂಥದ್ದೇನು, ಸಮುದ್ರ ಬಾವಿಗಿಂತ ಚಿಕ್ಕದು ಅಂತೇಳಿ. ಆ ರೀತಿಯಾಗಿ ಅದು ಸಮುದ್ರ ಕಪ್ಪೆಗೆ ಮಾತನಾಡ್ಲಿಕ್ಕೆ ಬಿಡೋದಿಲ್ಲ. ಹಾಗೆ ಪ್ರಕೃತಿ ಸಂಪನ್ಮೂಲಗಳನ್ನು ನಾವು ಬಳಸಿಕೊಂಡು ನಾವೇನ್ ಮಾಡ್ತೇವೆ, ಅದರ ಮೇಲೆ ಯಜಮಾನಿಕೆಯನ್ನು ಮಾಡ್ತೇವೆ. ಇದೆಲ್ಲವೂ ಭಗವಂತನೇ ಸೃಷ್ಟಿಸಿರುವಂಥದ್ದು. ನಾವು ಭಗವಂತನ ಸೇವಕರು ಹೇಳುವಂಥದ್ದು ನಾವು ಮರಿತೇವೆ. ನಾವು ಅದನ್ನ ನೆನ್ಪಿಟ್ಕೊಳ್ಬೇಕಾಗ್ತದೆ. ಅಪರ ಅಂತ ಹೇಳಿದ್ರೆ ಇಲ್ಲಿ ಇನ್ಫೀರಿಯರ್ ಅಂದ್ರೆ ಕೆಳಮಟ್ಟ ಶಕ್ತಿ, ಪರ ಅಂತ ಹೇಳಿದ್ರೆ ಸುಪೀರಿಯರ್ ಶ್ರೇಷ್ಠ ಶಕ್ತಿ. ಈಗ ಕೆಳಮಟ್ಟದ ಶಕ್ತಿಯನ್ನು ಈ ಶ್ರೇಷ್ಠ ಶಕ್ತಿಯ ಸುಪೀರಿಯರ್ ಜೀವಿಗಳು ನಾವೇನ್ ಮಾಡ್ತೇವೆ, ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತೇವೆ. ಭೂಮಿ, ನೀರು, ಅಗ್ನಿ, ವಾಯು, ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲ ಅಪರಾಶಕ್ತಿ. ನಾವು ಸುಪೀರಿಯರ್ ಹೇಗೆ ಅಂತ ಹೇಳಿದ್ರೆ, ನಿತ್ಯೋ ನಿತ್ಯಾನಾಂ ಚೇತನಾಂ ಹೇಳಿದ್ರೆ, ನಾವು ಕೂಡ ನಿತ್ಯ ಅಂದ್ರೆ ಆತ್ಮ ನಿತ್ಯ, ಭಗವಂತ ಕೂಡ ನಿತ್ಯ. ಸೊ ಭಗವಂತ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾನೆ, ನಾವು ನಮ್ಮನ್ನಷ್ಟೇ ಕಂಟ್ರೋಲ್ ಮಾಡ್ಲಿಕ್ಕಾಗ್ತದೆ.
ಆದ್ರೆ ಭಗವಂತ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾನೆ. ನಾವು ಅಣು ಆದ್ರೆ ಭಗವಂತ ವಿಭು. ಹೇಗೆ ಅಂತ ಹೇಳಿದ್ರೆ, ಈಗ ಸಮುದ್ರದ ಒಂದು ಹನಿ ನೀರನ್ನು ತಂದು ಲ್ಯಾಬ್ ಅಲ್ಲಿ ಪರೀಕ್ಷೆ ಮಾಡಿದಾಗ ಅದು ಕ್ವಾಲಿಟಿಯಲ್ಲಿ ಸೇಮ್, ಗುಣಾತ್ಮಕವಾಗಿ ಒಂದೇ ಇರುತ್ತೆ, ಆದ್ರೆ ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಇರುತ್ತೆ. ನಮಗೂ ಭಗವಂತನಿಗೂ ಇರುವ ವ್ಯತ್ಯಾಸ ಇದು. ಮತ್ತಾ ಪರತರಂ ನ್ಯಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಸೊ ಇಲ್ಲಿ ಎಲ್ಲ ಗ್ರಹಗಳು, ಬ್ರಹ್ಮಾಂಡಗಳು ಎಲ್ಲವನ್ನು ಕೂಡ ಭಗವಂತ ಸರಿಯಾಗಿ ಅದರ ಒಂದು ಹೇಗೆ ನಡಿಬೇಕೋ ಆ ರೀತಿಯಾಗಿ ಬ್ಯಾಲೆನ್ಸ್ ಆಗಿ ನೋಡ್ಕೊಳ್ತಾ ಇದ್ದಾನೆ. ಹಾಗೆ ಇಲ್ಲಿ ಹೇಳುವಂಥದ್ದು, ಯಾವ ರೀತಿಯಾಗಿ ಒಂದು ಸರದಲ್ಲಿ, ಮಾಲೆಯಲ್ಲಿ ಆ ಮಣಿಗಳು ದಾರದಲ್ಲಿ ಪೋಣಿಸಲಾಗ್ತದೆ, ಅದೇ ರೀತಿ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಇಲ್ಲಿ ಹೇಳುವಂಥದ್ದು ಹೇಗೆಂದ್ರೆ, ಕೃಷ್ಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಎಲ್ಲವನ್ನು ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಓಕೆ, ಏತದ್ಯೋನೀನಿ ಭೂತಾನಿ ಸರ್ವಾಣ್ಯುತ್ಯುಪಾಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಲಯಸ್ತತಾ. ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವೂ ಅಂತ್ಯವೂ ನಾನೇ ಎಂದು ತಿಳಿದುಕೋ. ಇಲ್ಲಿ ಪರಮ ಪರಾತ್ಪರ ಸತ್ಯವು ಸಾಕಾರ ರೂಪವೇ ಅಥವಾ ನಿರಾಕಾರ ರೂಪವೇ ಎನ್ನುವ ವಿಷಯದಲ್ಲಿ ಸಾಮಾನ್ಯವಾಗಿ ವಿವಾದವಿದೆ. ಈಗ ಭಗವದ್ಗೀತೆಯ ಮಟ್ಟಿಗೆ ಪರಾತ್ಪರ ಸತ್ಯವು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು. ಪರಾತ್ಪರ ಸತ್ಯವು ಒಬ್ಬ ವ್ಯಕ್ತಿ ಎನ್ನುವುದನ್ನು ಒತ್ತಿ ಹೇಳಿದೆ. ಬ್ರಹ್ಮ ಸಂಹಿತೆಯು ಸಾರಿದೆ, ದೇವೋತ್ತಮ ಪರಮ ಪುರುಷನೇ ಪರಮ ಪರಾತ್ಪರ ಸತ್ಯ ಎಂದು. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಕೇ ಪೌರುಷಂ ಋಷು. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯೂ, ಸೂರ್ಯ ಚಂದ್ರರಲ್ಲಿ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವೂ, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಸೊ ಇಲ್ಲಿ ಭೌತಿಕ ಲೋಕ ಅಂತ ಹೇಳಿದ್ರೆ ಇದು ಹೇಗೆ 1/4 ಆದ್ರೆ ಆಧ್ಯಾತ್ಮಿಕ ಲೋಕ 3/4 ಅಂತ ಇಲ್ಲಿ ನಾವು ತಿಳಿಬಹುದು. ಈ 6ನೆಯ ಶ್ಲೋಕಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ, ಇಲ್ಲಿ ಭೌತಿಕ ಲೋಕ ಅಂತ ಹೇಳಿದ್ರೆ ಅದು 1/4 ಆದ್ರೆ ಆಧ್ಯಾತ್ಮಿಕ ಲೋಕ 3/4 ಅಂತ ತಿಳಿಯುವಂಥದ್ದು. ಮತ್ತೆ ಇಲ್ಲಿ 7-8 ಶ್ಲೋಕದಲ್ಲಿ ಎರಡು ಶ್ಲೋಕದಲ್ಲಿ ಏನೆಲ್ಲ ಹೇಳಾಗ್ತದೆ ಅಂತ ಹೇಳಿದ್ರೆ, ಈಗ ನಮಗೆ ಕೃಷ್ಣನನ್ನು ನೋಡುವ ಅರ್ಹತೆ ಇರೋದಿಲ್ಲ. ಈಗ ಸಮುದ್ರದ ನೀರು ಅದನ್ನು ಸಿಹಿ ನೀರಾಗಿ ಹೇಗೆ ಮಾಡಲಾಗ್ತದೆ ಅಂತ ಹೇಳಿದ್ರೆ, ಅದು ಯಜ್ಞದ ಮೂಲಕ ಅದು ಸಿಹಿ ನೀರಾಗ್ತದೆ. ಈಗ ಅದು ಒಂದು ಉಪ್ಪು ನೀರು ಇವಾಪರೇಟ್ ಆಗಿ ನಂತರ ಅದು ಮಳೆ ರೂಪದಲ್ಲಿ ಬಂದು ಮತ್ತೆ ಅದು ಸಿಹಿ ನೀರಾಗುವಂಥದ್ದು. ಹಾಗೆ ಇಲ್ಲಿ ಸೂರ್ಯ ಚಂದ್ರರಲ್ಲಿ ಬೆಳಕು ತಿಳಿದ್ರೆ ಕೃಷ್ಣನ 2 ಕಣ್ಣುಗಳು, ಒಂದು ಹಾಟ್ ಐ ಮತ್ತು ಕೋಲ್ಡ್ ಐ ಅಂತ ಹೇಳ್ತಾರೆ ಸೂರ್ಯ ಚಂದ್ರರನ್ನು. ಈಗ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಯಚ್ಚಕ್ಷುರೇಶ ಸವಿತಾ ಸಕಲಾ ಗ್ರಹಾಣಂ ಅಂತ ಹೇಳಿದ್ರೆ, ಸೂರ್ಯ ಚಂದ್ರರು ಬೆಳಕು ನೀಡುವುದಕ್ಕೂ ಕೃಷ್ಣನ ಆಜ್ಞೆ ಬೇಕು. ಕೃಷ್ಣನ ಒಂದು ಆಜ್ಞೆ ಅನುಸಾರವಾಗಿಯೇ ಸೂರ್ಯ ಚಂದ್ರರು ಬೆಳಕನ್ನು ನೀಡುವಂಥದ್ದು. ಕೃಷ್ಣ ನೀರಿನ ರುಚಿಯ ಬಗ್ಗೆ ಏಕೆ ಮಾತನಾಡ್ತಾನೆ? ಇದನ್ನು ನೀವು ಚಾಟಲ್ಲಿ ಉತ್ತರವನ್ನು ಹಾಕಬಹುದು. ಈಗ ಇಲ್ಲಿ ಯಾವುದ್ರಲ್ಲಿ ನಾವು ಕೃಷ್ಣನನ್ನು ನೋಡ್ಬೋದು ಅಂತ ಹೇಳಿದ್ರೆ, ನೀರಿನಲ್ಲಿ ರುಚಿ, ಸೂರ್ಯ ಚಂದ್ರರಲ್ಲಿ ಬೆಳಕು, ವೈದಿಕ ಮಂತ್ರಗಳಲ್ಲಿ ಓಂಕಾರ
ಆಕಾಶದಲ್ಲಿ ಧ್ವನಿ, ಮನುಷ್ಯರಲ್ಲಿ ಸಾಮರ್ಥ್ಯ, ಭೂಮಿಯಲ್ಲಿ ಪರಿಮಳ ಅಂತ ಹೇಳಿದ್ರೆ ಈಗ ಮೊದಲ ಮಳೆ ಬಂದಾಗ ಒಂದು ಮಣ್ಣಿದು ಒಂದು ಪರಿಮಳ ಬರುತ್ತೆ, ಅದು. ಮತ್ತು ಬೆಂಕಿಯಲ್ಲಿ ಶಾಖ, ಅದೆಲ್ಲವೂ ಜೀವಿಸುತ್ತದೆ. ಜೀವನ, ಎಲ್ಲಾ ತಪಸ್ವಿಗಳ ಒಂದು ತಪಸ್ಸು, ಎಲ್ಲಾ ಅಸ್ತಿತ್ವಗಳು, ಮೂಲ ಬೀಜ, ಬುದ್ಧಿವಂತರಲ್ಲಿ ಬುದ್ಧಿ, ಎಲ್ಲಾ ಶಕ್ತಿಶಾಲಿ ಪುರುಷರಲ್ಲಿ ಪರಾಕ್ರಮ, ಕಾಮ ಆಸಕ್ತಿರಹಿತ ಕಾಮ ಆಸಕ್ತಿರಹಿತವಾದ ಸಾಮರ್ಥ್ಯ, ಧರ್ಮತತ್ವಗಳಿಗೆ ವಿರುದ್ಧವಲ್ಲದ ಲೈಂಗಿಕ ಜೀವನ. ಇಲ್ಲಿ ಕೃಷ್ಣನನ್ನು ನಾವು ನೋಡ್ಬೋದು. ಶ್ರೀಕೃಷ್ಣನ ಬಗ್ಗೆ ಕೆಲವರಿಗೆ ಏಕೆ ಗೊತ್ತಿಲ್ಲ, ಇದನ್ನು ನೀವು ಚಾಟಲ್ಲಿ ಉತ್ತರ ಹಾಕ್ಬೋದು. ಏಚೈವ ಸಾತ್ವಿಕಾ ಭಾವಾ ರಾಜಸಾಸ್ತಂ ಅಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನ ತ್ವಂ ತೇಷು ತೇ ಮಯಿ. ಇದನ್ನು ತಿಳಿದುಕೋ, ಸಾತ್ವಿಕ, ರಾಜಸ, ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವೂ ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವವು. ಇಲ್ಲಿ ಕೃಷ್ಣ ಗುಣಾತೀತ. ಈ ಮೂರು ಗುಣಗಳನ್ನು ಸೃಷ್ಟಿಸಿದ್ದು ಕೃಷ್ಣನೇ ಆದ್ರೂ ಕೂಡ ಕೃಷ್ಣ ಗುಣಾತೀತ. ಕೃಷ್ಣ ಈಗ ಮೂರು ಗುಣಗಳೇನು, ಇದು ಮಾಯೆ ಅಂದ್ರೆ ಈ ಮಾಯೆಯನ್ನು ಕಂಟ್ರೋಲ್ ಮಾಡ್ತಾನೆ. ಮಾಂಚ ಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಭಕ್ತಿ ಸೇವೆಯಲ್ಲಿ ನಿರತನಾದವನು ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಈಗ ನಾವು ಮಹಾಮಾಯೆ ಕಂಟ್ರೋಲ್ ಅಲ್ಲಿ ಇರುವಂಥದ್ದು. ಈಗ ನಾವು ಇಲ್ಲಿ ತಿಳಿಬೇಕಾಗಿರುವಂಥದ್ದು ಏನಂತ ಹೇಳಿದ್ರೆ, ಆ ಮಹಾಮಾಯೆ ದೇವಿ ಕೂಡ ಇಂಡಿಪೆಂಡೆಂಟ್ ಅಲ್ಲ, ಕೃಷ್ಣನ ಆಜ್ಞಾನುಸಾರವಾಗಿಯೇ ಕೆಲಸ ಮಾಡುವಂಥದ್ದು. ಕೃಷ್ಣನಿಗೆ ಡಿಪೆಂಡೆಂಟ್ ಆಗಿದ್ದಾಳೆ. ಅದಕ್ಕೆ ನಾವು ಇಲ್ಲಿ ತಿಳಿಯುವಂಥದ್ದು ಸತ್ವಗುಣ, ರಜೋಗುಣ, ತಮೋಗುಣ ಕೃಷ್ಣನಿಂದ ಬಂದಿದ್ರು ಕೂಡ ಕೃಷ್ಣ ಅದಕ್ಕೆ ಒಳಪಟ್ಟಿಲ್ಲ. ಯಾವುದು ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ. ದೇವರಲ್ಲಿ ನಂಬಿಕೆ ಇಲ್ಲದಿರುವುದು. ಚಂದಮ್ಮ ಅವರು ಹಾಕಿದ್ದಾರೆ, ದೇವರಲ್ಲಿ ನಂಬಿಕೆ ಇಲ್ಲದಿರುವುದು. ಓಕೆ. ಶ್ರೀಕೃಷ್ಣನ ಬಗ್ಗೆ ಕೆಲವರಿಗೆ ಏಕೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆಗೆ ಅವರು ಉತ್ತರವನ್ನು ನೀಡಿದ್ದಾರೆ. ವೆರಿ ಗುಡ್ ಮಾತಾಜಿ. ತ್ರಿಭಿರ್ಗುಣಮಯೈರ್ಭಾವೈರೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಸಾತ್ವಿಕ, ರಾಜಸ ಮತ್ತು ತಾಮಸನೆವೆನ್ನುವ ಮೂರು ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಸೊ ಇಲ್ಲಿ ಓಕೆ, ಈ ಮೂರು ಗುಣಗಳನ್ನು ಬೀರಿದವನು ಮತ್ತು ಅವ್ಯಯನು ಅಂತ ಹೇಳಿದ್ರೆ, ಯಾಕೆ ಜನರಿಗೆ ಕೃಷ್ಣ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ, ಜನರು ಈ ಮೂರು ಗುಣಗಳಲ್ಲಿ ಇದ್ದಾರೆ, ಹಾಗಾಗಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ, ನಾವು ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ, ಆವಾಗ ನಮಗೆ ಕೃಷ್ಣನಲ್ಲಿ ಪ್ರೀತಿ ಬರ್ತದೆ, ಕೃಷ್ಣನ ಒಂದು ಸೇವೆ ಮಾಡಬೇಕು ಅಂತ ಮನಸ್ಸಾಗ್ತದೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ಈ ಮೂರು ಗುಣಗಳನ್ನು ನಾವು ಮೀರಿ ಆ ಒಂದು ಶುದ್ಧ ಸತ್ವ ಅಂತ ಇದೆ, ಅಲ್ಲಿಗೆ ಹೋಗ್ಬೋದು. ಈಗ ಏನಾಗಿದೆ, ನಾವು ಈ ಮೂರು ಗುಣಗಳಿಗೆ ಒಳಪಟ್ಟಿದ್ದೇವೆ. ನಾವು ಪ್ರತಿಯೊಂದಕ್ಕೂ ಕೂಡ ಈಗ ಪ್ರತಿಕ್ರಿಯಿಸ್ತಾ ಇರ್ತೇವೆ. ಈಗ ಸತ್ವಗುಣದಲ್ಲಿ ಕೂಡ ಹಾಗೆ. ಸತ್ವಗುಣ ಅಂತ ಹೇಳಿದ್ರೆ ಯಾವಾಗ್ಲೂ ಸಂತೋಷವಾಗಿರುವಂಥದ್ದು, ಒಳ್ಳೆಯ ಒಂದು ಹವ್ಯಾಸಗಳಿರ್ತವೆ. ಆದ್ರೆ ಭಗವಂತನ ಒಂದು ಸೇವೆ ಮಾಡಬೇಕು, ಭಗವಂತನ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತೇಳಿ ಸತ್ವಗುಣದಲ್ಲಿದ್ರೆ ಬರುತ್ತೆ. ಆದ್ರೆ ಸತ್ವಗುಣದಲ್ಲಿಯೇ ನಾವು ಅದಕ್ಕೆ ತೃಪ್ತಿ ಪಟ್ಟುಕೊಳ್ಳದೆ
ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ತಾ ಇರ್ಬೇಕು ಕೃಷ್ಣ ಪ್ರಜ್ಞೆಯಲ್ಲಿ. ಅವಾಗ ನಾವು ಈ 3 ಗುಣಗಳನ್ನು ಮೀರ್ಲಿಕ್ಕೆ ಸಾಧ್ಯ ಇದೆ. ಸತ್ವಗುಣ ಕೂಡ ಬಂಧನಕ್ಕೆ ದಾರಿಯಾಗ್ತದೆ. ಇದನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ತಿಳಿಯಲಿದ್ದೇವೆ ಹೇಗೆ ಅಂತೇಳಿ. ಇನ್ನು ರಜೋಗುಣ, ತಮೋಗುಣ. ರಜೋಗುಣ ಅಂತ ಹೇಳಿದ್ರೆ ದುರಾಸೆ, ಎಲ್ಲವೂ ನಾನು ಹೇಳಿದಾಗೆ ಕೇಳಬೇಕು, ಈ ರೀತಿಯಾದ ಒಂದು ಯಾವುದು ಇಗ್ನೋರೆನ್ಸ್, ಅಜ್ಞಾನ, ಅತಿ ಆಸೆ, ಮತ್ಸರ, ಇದೆಲ್ಲವೂ ಕೂಡ ಇರ್ತದೆ. ಮತ್ತು ತಮೋಗುಣದಲ್ಲಿ ಅಜ್ಞಾನ ಇರ್ತದೆ. ಏನಾಗ್ತದೆ, ನಾವು ಈಗ 3 ಗುಣಗಳಿಗೆ ಈಗ ರಿಯಾಕ್ಟ್ ಆಗ್ತೇವೆ, ನಾವು ಪ್ರತಿಕ್ರಿಯಿಸ್ತೇವೆ. ಬಹಳ ಬೇಗ ಸಿಟ್ಟು ಬರುವಂಥದ್ದಾಗ್ಲಿ ಅಥವಾ ತುಂಬಾ ಒಂದು ಸಂತೋಷವನ್ನು ಕೂಡ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲವೂ ಕೂಡ ನಾವು ಗುಣಗಳ ಒಂದು ಹಿಡಿತದಲ್ಲಿ ಇದ್ದೇವೆ. ಇಲ್ಲಿ ನೋಡ್ಬೋದು ನೀವು 3 ಗುಣಗಳು ಯಾವ ರೀತಿಯಾಗಿ ನಮ್ಮನ್ನ ಹರಾಸ್ ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಈ 3 ಗುಣಗಳು ನಮ್ಮನ್ನ ಏನು ಮಾಡೋದಿಲ್ಲ. ಹಾಗಾಗಿ ಈ 3 ಗುಣಗಳಿಂದ ಮೋಹಿತರಾಗಿದೆ ಈ ಜಗತ್ತು. ಹಾಗಾಗಿ ಭಗವಂತನನ್ನು ಅರ್ಥ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ಈ 3 ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಇದನ್ನು ನಾವು ತಿಳಿಬೇಕು. ಒಬ್ಬ ವ್ಯಕ್ತಿಯು ಮಾಯೆಯ ಹಿಡಿತವನ್ನು ಹೇಗೆ ಜಯಿಸಬಹುದು, ಈ 3 ಗುಣಗಳ ಹಿಡಿತದಿಂದ ಹೇಗೆ ತಪ್ಪಿಸಬಹುದು ಅನ್ನೋದನ್ನ ನೀವು ಚಾಟಲ್ಲಿ ಉತ್ತರ ಹಾಕಬಹುದು. दैवी हेषा गुणमयी मम माया दुरत्यया मामेवा ये प्रपद्यन्ते मायामेतां तरन्ति ते. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವೀ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಈ ಐಹಿಕ ಪ್ರಕೃತಿಯ ತ್ರಿಗುಣಗಳು, ಈ ಸತ್ವಗುಣ, ರಜೋಗುಣ, ತಮೋಗುಣ, ಇದನ್ನ ಮೀರುವುದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಈಗ ಸಂಸಾರ ಸಾಗರ ಅಂತ ಹೇಳ್ತಾರೆ. ಈ ಸಾಗರದಲ್ಲಿ ನಾವು ಬಿದ್ದಾಗಿದೆ. ಸೊ ನಾವು ಇಲ್ಲಿ ಈಗ ಉದಾಹರಣೆಗೆ ಸಮುದ್ರದಲ್ಲಿ ಬಿದ್ದವನಿಗೆ ಏನಾಗುತ್ತೆ, ಅಲ್ಲಿ ನೀವು ರಕ್ಷಣೆ ಮಾಡ್ಲಿಕ್ಕೆ ಒಂದು ಬೋಟ್ ತಗೊಂಡು ಹೋದ್ರೆ ಅವನು ಕೇಳುವಂಥದ್ದು, ಯಾರು ನನ್ನನ್ನು ಸಮುದ್ರಕ್ಕೆ ಹಾಕಿದ್ರು ಅಂತೇಳಿ. ಅದೇ ರೀತಿ ನಾವು ಭಗವಂತ ನಮ್ಗೆ ಕಾಪಾಡ್ಲಿಕ್ಕೆ ಕೈ ಕೊಡ್ತಾ ಇದ್ರು ಕೂಡ ನಾವಿನ್ನೂ ಕೂಡ ಭಗವಂತನ ಕಡೆ ತಿರುಗಿ ನೋಡೋದಿಲ್ಲ. ನಾವು ಅಂದುಕೊಳ್ಳೋದು ಈ ಸಂಸಾರದಲ್ಲಿಯೇ ನಾವು ಇರಬೇಕು ಅಂತ ಹೇಳಿ. ಆ ರೀತಿಯಾಗಿ ಹೇಳಿದ್ರೆ ಇದಕ್ಕೆ ಬೆಳಿಗ್ಗೆ ಮಂಗಳಾರತಿ ಟೈಮಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಗುರುವಿಗೆ ಭಕ್ತರು, ನೋಡ್ಬೋದು. ಅಂತ ಹೇಳಿದ್ರೆ ಈ ಸಂಸಾರ ಸಾಗರದಿಂದ ನಮ್ಮನ್ನು ಮೇಲಕ್ಕೆತ್ತಲು ಗುರುಗಳು ನಮಗೆ ಸಹಾಯ ಮಾಡ್ತಾರೆ. ಗುರುಗಳ ಅನುಗ್ರಹ ಇದ್ರೆ ನಮಗೆ ಕೃಷ್ಣನ ಅನುಗ್ರಹ ಸಿಗ್ತದೆ. ಭಗವಂತನಿಗೆ ಯಾರು ಶರಣಾಗ್ತಾರೆ ಅವರು ಇದನ್ನು ಸುಲಭವಾಗಿ ದಾಟಿ ಹೋಗಬಲ್ಲರು. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಯಾರು ಭಗವಂತನ ಬಳಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ. ಅತ್ಯಂತ ಮೂರ್ಖರು. ಮೂರ್ಖರು ಅಂತ ಹೇಳಿದ್ರೆ ಅವರಿಗೆ ಕೆಲಸ ಒಂದೇ ಮಾಡುವಂಥದ್ದು. ಅವರು ಇಲ್ಲಿ ನೋಡ್ಬೋದು ನೀವು, ಒಂದಷ್ಟು ಕೆಲಸ ಮಾಡಬೇಕು, ಚೆನ್ನಾಗಿ ತಿನ್ಬೇಕು, ಮಲಗಬೇಕು, ಅಷ್ಟೇ ಇರುತ್ತೆ ಅವರಿಗೆ. ಅವರು ಭಗವಂತನ ಭಕ್ತಿ ಸೇವೆಯನ್ನು ಮಾಡೋದಿಲ್ಲ. ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು. ಈಗ ಜ್ಞಾನ ಇದ್ರೂ ಕೂಡ ಭಗವಂತನ ಭಕ್ತಿ ಸೇವೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆ ಜ್ಞಾನವನ್ನು ಭಗವಂತ ಏನ್ ಮಾಡ್ತಾನೆ, ಕವರ್ ಮಾಡಿಬಿಡ್ತಾನೆ. ಹಾಗಾಗಿ ಅವರಿಗೆ ಆ ಜ್ಞಾನ ನಷ್ಟವಾಗ್ತದೆ. ಮತ್ತು ಆಸುರಿ ಸ್ವಭಾವದವರು, ಭಗವಂತನಲ್ಲಿ ಮತ್ಸರ ಉಳ್ಳವರು, ಅವರು ಭಗವಂತನ ಬಳಿಗೆ ಬರೋದಿಲ್ಲ. ಓಕೆ, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದರು. ಈಗ ನೀವು ನೋಡ್ಬೋದು ಅಸುರರು, ಕಂಸ, ರಾವಣ, ಹಿರಣ್ಯಕಶಿಪು, ಇವರು ಯಾರು ಕೂಡ ಭಗವಂತನ ಭಕ್ತಿ ಸೇವೆಯನ್ನು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಭಗವಂತನಲ್ಲಿ ಅಸೂಯೆ ಇರ್ತದೆ. ಆ ಆಸುರಿ ಸ್ವಭಾವ ಅಂತ ಹೇಳಿದ್ರೆ ರಾಕ್ಷಸ ಸ್ವಭಾವದವರು. ಈಗ ಕಲಿಯುಗದಲ್ಲಿ ರಾಕ್ಷಸ ಸ್ವಭಾವ ಅಂತ ಹೇಳಿದ್ರೆ
ಯಾರು ಕೃಷ್ಣನನ್ನು ಒಪ್ಪಿಕೊಳ್ಳೋದಿಲ್ಲ ಅವರನ್ನು ಅಸುರರು ಅಂತ ಹೇಳಲಾಗ್ತದೆ. ಈ ಬಗೆಯ ದುಷ್ಟರು ಭಗವಂತನಿಗೆ ಶರಣಾಗುವುದಿಲ್ಲ. ಪ್ರತಿಯೊಂದು ದುಷ್ಕೃತ್ಯಕ್ಕೆ ಉದಾಹರಣೆಗಳನ್ನು ನೀಡಿ. ಇಲ್ಲಿ 4 ಬಗೆಯ ಜನರು ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಅತ್ಯಂತ ಮೂರ್ಖರು ಯಾರು? ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು, ನಿರಂತರವಾಗಿ ಹರೇ ಕೃಷ್ಣ ಜಪ ಮಾಡುವುದು, ಕರ್ಮ ಫಲಾಸಕ್ತಿ ಇಲ್ಲದಿರುವುದು ಮುಂತಾದವು. ಓಕೆ, ಸುಮಿತ್ರಮ್ಮ ಅವರು ಇದು ಯಾವ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದು? ಒಬ್ಬ ವ್ಯಕ್ತಿಯು ಮಾಯೆಯ ಹಿಡಿತವನ್ನು ಹೇಗೆ ಜಯಿಸಬಹುದು ಅನ್ನೋದಕ್ಕೆ. ಓಕೆ, ವೆರಿ ಗುಡ್ ಮಾತಾಜಿ. ಇಲ್ಲಿ ನೋಡ್ಬೋದು ನೀವು, ಅಸುರರು ಏನ್ ಮಾಡ್ತಾರೆ, ಅವರು ಕಠಿಣವಾದ ಒಂದು ತಪಸ್ಸನ್ನೆಲ್ಲ ಮಾಡ್ತಾರೆ. ಮಾಡೋದು ಯಾವುದಕ್ಕೋಸ್ಕರ? ತಾನು ಅಮರನಾಗ್ಬೇಕು, ತಾನು ಇತರರನ್ನು ಸರ್ವನಾಶ ಮಾಡಬೇಕು, ಇಂಥದ್ದೇ ಅವ್ರು ಮಾಡುವಂಥದ್ದು. ಭಗವಂತನ ಭಕ್ತಿ ಸೇವೆಯನ್ನು ಮಾಡೋದಿಲ್ಲ ಅವರು. ಇನ್ನು ಯಾರು ಬರ್ತಾರೆ 4 ಜನ ಅಂತ ನೋಡೋದಾದ್ರೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ, ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಭರತವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವವರು, ಇವರೇ ಈ 4 ಬಗೆಯ ಜನರು. ದುಃಖಿಗಳು, ಆರ್ತರು. ಆರ್ತರು ಅಂತ ಹೇಳಿದ್ರೆ ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಅರ್ಥಾರ್ಥಿ, ಮತ್ತು ಜ್ಞಾನಿನ ಅಂತ ಹೇಳಿದ್ರೆ ಜ್ಞಾನದ ಅನ್ವೇಷಣೆ ಮಾಡುವವರು. ಇವರು 4 ಜನರು ಭಗವಂತನ ಬಳಿಗೆ ಬರ್ತಾರೆ. ಪ್ರತಿಯೊಂದು ಸುಕೃತಿಗೆ ಉದಾಹರಣೆಗಳನ್ನು ನೀಡಿ. ಸೊ ಇಲ್ಲಿ 4 ಜನರು ಬರ್ತಾ ಇದ್ದಾರೆ. ಅವರಿಗೆ ನೀವು ಒಂದೊಂದು ಉದಾಹರಣೆಯನ್ನು ಚಾಟಲ್ಲಿ ಹಾಕ್ಬೋದು. ಸೊ ಇಲ್ಲಿ ನೋಡೋಣ ಯಾರು 4 ಜನರು ಅವರು ಅಂತ ಹೇಳಿ. ಇಲ್ಲಿ ಆರ್ತೋ ಅಂತ ಹೇಳಿದ್ರೆ ದುಃಖಿಗಳು. ಈಗ ಗಜೇಂದ್ರನ ಒಂದು ಕಥೆಯಲ್ಲಿ ನೋಡಿದ್ವಿ ನಾವು. ಗಜೇಂದ್ರ ಯಾವ ರೀತಿಯಾಗಿ ಆ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಭಗವಂತನಿಗೆ. ತುಂಬಾ ದುಃಖಿತನಾಗಿದ್ದಾನೆ. ಆ ಮೊಸಳೆಯ ಒಂದು ಹಿಡಿತದಿಂದ ತಪ್ಪಿಸ್ಕೊಳ್ಳಕ್ ಆಗ್ತಾ ಇಲ್ಲ. ತುಂಬಾ ನೋವಾಗಿದೆ ಗಜೇಂದ್ರನಿಗೆ. ಸೊ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಆ ಭಗವಂತ ಅವನ ಕರೆಗೆ ಓಡೋಡಿ ಬರುವಂಥದ್ದು. ಹೀಗೆ ದುಃಖಿತರಿಗೆ ಭಗವಂತನ ಸ್ಪಂದಿಸ್ತಾನೆ. ಇಲ್ಲಿ ದ್ರೌಪದಿಯ ವಸ್ತ್ರಾಪರಣದ ಸಮಯದಲ್ಲಿ ಯಾವ ರೀತಿಯಾಗಿ ಅವಳು ಭಗವಂತನ ಒಂದು ಮೊರೆ ಹೋಗುವಂಥದ್ದು. ಆಗ ಭಗವಂತ ಬಂದು ಕಾಪಾಡುವಂಥದ್ದು. ಅದೇ ರೀತಿ ಇಲ್ಲಿ ಶುಕದೇವ ಗೋಸ್ವಾಮಿ ಅವರು ತಾಯಿಯ ಗರ್ಭದಿಂದ ಬರೋದೇ ಇಲ್ಲ, ಮತ್ತೆ ಕೃಷ್ಣ ಬಂದ ನಂತರ ಬರುವಂಥದ್ದು. ಹಾಗೆ ಇಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಶುಕ ಗೋಸ್ವಾಮಿ ಅವರು ಭಾಗವತಂ ಪ್ರವಚನವನ್ನು ಮಾಡುವಂಥದ್ದು. ಧ್ರುವ ಮಹಾರಾಜನಿಗೆ ಒಂದು ಜ್ಞಾನವನ್ನು ನೀಡುವಂಥದ್ದು ಭಗವಂತ. ಹಾಗೆ ಇಲ್ಲಿ ನೈಮಿಷ ಋಷಿಗಳಿಗೆ ಭಾಗವತಂ ಪ್ರವಚನ ಮಾಡುವಂಥದ್ದು. ತೇಷಾಂ ಜ್ಞಾನೇ ನಿತ್ಯಯುಕ್ತ ಏಕ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯ. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. 4 ಜನರು ಯಾರಿದ್ದಾರೆ? ಆರ್ತೋ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಜಿಜ್ಞಾಸು ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಯಾರು ವಿಮರ್ಶೆ ಮಾಡ್ತಾ ಇರ್ತಾರೆ ಅವರು. ಜ್ಞಾನಿಗಳು ಅಂತ ಹೇಳಿದ್ರೆ ಭಗವಂತನ ಬಗ್ಗೆನೇ ತಿಳಿದುಕೊಳ್ಬೇಕು ಅಂತ ಇರುತ್ತೆ ಅವ್ರಿಗೆ ಬೇರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಈಗ ಆರ್ತೋ, ಅರ್ಥಾರ್ಥಿ, ಜಿಜ್ಞಾಸು. ಅರ್ಥಾರ್ಥಿ ಅಂತ ಹೇಳಿದ್ರೆ ಆ ಒಂದು ಐಶ್ವರ್ಯವನ್ನು ಬಯಸಿ ಬರುವಂಥದ್ದು. ಇಲ್ಲಿ ಧ್ರುವ ಮಹಾರಾಜ ಹಾಗೆ ಐಶ್ವರ್ಯವನ್ನು ಬಯಸಿ ಬರುವಂಥದ್ದು ಭಗವಂತನಲ್ಲಿ ಹೇಳಿದ್ರೆ ತನ್ನ ತಂದೆಗಿಂತ ದೊಡ್ಡ ರಾಜ್ಯ ಬೇಕು ಅಂತ ಹೇಳಿ ಭಗವಂತನ ಒಂದು ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ಆದ್ರೆ ಭಗವಂತ ಒಂದು
ಬಂದಾಗ ಏನು ಕೇಳೋದಿಲ್ಲ ಅವನು. ಅವನಿಗೆ ತಲೆ ತಗ್ಗಿಸಿ ಬಿಡ್ತಾನೆ. ಆ ಒಂದು ಗಾಜಿನ ಚೂರಿನ ಆಸೆಗಾಗಿ ಬಂದೆ ನಾನು ಅಂತ ಹೇಳಿ ತಲೆ ತಗ್ಗಿಸಿ ಬಿಡ್ತಾನೆ. ನಂತರ ಭಗವಂತ ಅವನಿಗೆ ಜ್ಞಾನವನ್ನು ನೀಡುವಂಥದ್ದು. ಈಗ ಅರ್ಥಾರ್ಥಿ ಅಂದ್ರೆ ಐಶ್ವರ್ಯವನ್ನು ಬಯಸಿ ಬರುವವರಿಗೆ ಈ ಧ್ರುವ ಮಹಾರಾಜರ ಒಂದು ಉದಾಹರಣೆಯನ್ನು ನೋಡ್ಬೋದು. ನಂತರ ಇಲ್ಲಿ ಆ 4ರಲ್ಲಿ ಜ್ಞಾನಿಗಳು ಯಾರಿದ್ದಾರೆ ಅವ್ರಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಭಗವಂತನಲ್ಲಿ. ಭಗವಂತನ ಬಗ್ಗೆ ತಿಳಿಯೋದಕ್ಕೋಸ್ಕರವೇ ಹೋಗಿರ್ತಾರೆ. ಹಾಗಾಗಿ ಅವರು ಭಗವಂತನಿಗೆ ಬಹಳ ಪ್ರಿಯರಾಗಿರ್ತಾರೆ. ಯಾರು? ಭಕ್ತ ಜ್ಞಾನಿ. ಭಕ್ತಿಯಲ್ಲಿ ಯಾರು ಜ್ಞಾನಿ ಇರ್ತಾರೆ ಅವರು ಭಕ್ತರಲ್ಲಿ. ಇವರಲ್ಲಿ ಪೂರ್ಣ ಜ್ಞಾನ ಇರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಓಕೆ, ಅಲ್ಲಿ ನರಾಧಮರು ಅಂತ ಹೇಳಿದ್ರೆ 3 ಹೊತ್ತು ಮಾಂಸ ತಿನ್ನುವವರು ಅಂತ ಹೇಳಲಾಗ್ತದೆ. ಮಾಯೆಯಿಂದ ಜ್ಞಾನ ನಷ್ಟವಾದವರು ಅಂತ ಹೇಳಿದ್ರೆ ನಾಸ್ತಿಕರು. ಇಲ್ಲಿ 4 ಜನ ಯಾರು ಬರೋದಿಲ್ಲ ಅಂತ ಇತ್ತಲ್ಲ. ಅತ್ಯಂತ ಮೂರ್ಖರು ಅಂತ ಹೇಳಿದ್ರೆ ಇಲ್ಲಿ ಪ್ರಭುಪಾದರು ಅವರನ್ನು ಕತ್ತೆಗೆ ಹೋಲಿಸ್ತಾರೆ. ಅಂತ ಹೇಳಿದ್ರೆ ಇವಾಗ ಭಗವದ್ಗೀತೆ ಕ್ಲಾಸ್ ಇದೆ ಬನ್ನಿ ಕೇಳಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲಪ್ಪ ನಮ್ಗೆ ತುಂಬಾ ಕೆಲಸ ಇದೆ, ಟೈಮೇ ಇಲ್ಲ ಅಂತ ಹೇಳಿ ಆ ರೀತಿಯಾಗಿ ತುಂಬಾ ಬ್ಯುಸಿಯಾಗಿರ್ತಾರೆ. ಅದಕ್ಕೆ ಹೇಳಿ ಶಾಸ್ತ್ರ ಹೇಳುವಂಥದ್ದು ಏನಂತ ಹೇಳಿದ್ರೆ ನಾವು 8 ಗಂಟೆ ಕೆಲಸ ಮಾಡಬೇಕು ಅಂತೇಳಿ. ಆದ್ರೆ ಕೆಲವರು ಹೆಚ್ಚು ಕೆಲಸ ಮಾಡ್ತಾರೆ, ಮತ್ತೆ ಅವರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ. ಇನ್ನು ನರಾಧಮರು ಅಂತ ಹೇಳಿದ್ರೆ 3 ಹೊತ್ತು ಮಾಂಸ ತಿನ್ನುವವರು, ಮಾಯೆಯಿಂದ ಜ್ಞಾನ ನಷ್ಟ ಆದವರು ಅಂತ ಹೇಳಿದ್ರೆ ನಾಸ್ತಿಕರು. ಆಸುರಿ ಸ್ವಭಾವದವರು ಅಂತ ಹೇಳಿದ್ರೆ ಇದರಲ್ಲಿ ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪ ಇದ್ರು, ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣ ಇದ್ರು, ದ್ವಾಪರ ಯುಗದಲ್ಲಿ ಕಂಸ ಜರಾಸಂಧ ದುರ್ಯೋಧನ ಇವರೆಲ್ಲ ಅಂದ್ರೆ ಶಿಶುಪಾಲ ಇವರೆಲ್ಲ ಇದ್ರು ಆಸುರಿ ಸ್ವಭಾವದವರು. ಹಾಗೆ ಹಿರಣ್ಯಕಶಿಪು ಕಲಿಯುಗದಲ್ಲಿ ಆಸುರಿ ಸ್ವಭಾವ ನಮ್ಮ ಒಳಗಡೆನೆ ಇದೆ ಅಂತ ಹೇಳಲಾಗ್ತದೆ. ಪ್ರತಿಯೊಂದು ಸುಕೃತಿಗೆ ಉದಾಹರಣೆಯನ್ನು ನೀಡಿ ಅದಾಯ್ತು. ಬಹೂನಾಂ ಜನ್ಮ ನಾಮಾಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭಃ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಸೊ ಇಲ್ಲಿ ಈ ಮಾಯಾವಾದಿಗಳು ನಿರಾಕಾರವಾದಿಗಳು ಅವರಿಗೆ ಆ ಭಗವಂತನ ಅರಿಯೋದಕ್ಕೆ ಅಷ್ಟು ಸುಲಭ ಇಲ್ಲ. ಇಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಈ ಜ್ಞಾನಿಗಳು ಯಾರಿರ್ತಾರೆ ಅವರು ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ಅಂದ್ರೆ ಸ್ವಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರಷ್ಟಕ್ಕೆ. ಅವರು ಅನೇಕ ಬಾರಿ ತುಂಬಾ ಹಲವು ಜನ್ಮಗಳ ನಂತರ ಭಗವಂತನನ್ನು ತಿಳಿತಾರೆ. ಆದುದರಿಂದ ಅವನು ನನಗೆ ಶರಣಾಗ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಂ ಅನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಸೊ ಇಲ್ಲಿ ಯಾರು ಮಾಯಾವಾದಿಗಳು ಇರ್ತಾರೆ ನಿರಾಕಾರವಾದಿಗಳು ಅವರು ತಿಳಿಯುವಂಥದ್ದು ಮೊದಲು ಭಗವಂತ ನಿರಾಕಾರ ಆಗಿರ್ತಾನೆ, ಆಮೇಲೆ ಭಗವಂತನಿಗೆ ರೂಪವಂತೂ ಈ ರೀತಿಯಾಗಿ ತಿಳಿತಾರೆ. ಅದು ಅವರ ಅಲ್ಪ ತಿಳುವಳಿಕೆ. ಹಾಗಾಗಿ ಅವರ ಅಲ್ಪ ತಿಳುವಳಿಕೆಯಿಂದ ಭಗವಂತನನ್ನು ಅರಿಯೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಒಂದು ಸಚ್ಚಿದಾನಂದ ರೂಪದ ಬಗ್ಗೆ ಅವರು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಮೂಢರಿಗೆ ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಸೊ ಇಲ್ಲಿ ಯಾರು ಮೂಢರಿರ್ತಾರೆ, ಬುದ್ಧಿಹೀನರಾಗಿರ್ತಾರೆ, ಅವರಿಗೆ ಭಗವಂತ ಕಾಣಿಸಿಕೊಳ್ಳೋದಿಲ್ಲ. ಅವರ ಮಟ್ಟಿಗೆ ಭಗವಂತ ಏನಾಗಿರ್ತಾನೆ, ಅಂತರಂಗ ಶಕ್ತಿಯಿಂದ ಆವೃತನಾಗಿರ್ತಾನೆ. ಆದುದರಿಂದ ಅವ್ರೇನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯೇನು ಎಂದು ಅವರು ತಿಳಿಯರು. ಅವರಿಗೆ ಗೊತ್ತಿಲ್ಲ, ಅವರೇನ್ ಹೇಳುವಂಥದ್ದು, ಭಗವಂತ ಬರ್ತಾನೆ ನಮ್ಮಾಗೆ ಹೋಗ್ತಾನೆ, ಆ ರೀತಿಯಾಗಿ ತಪ್ಪು ತಿಳಿತಾರೆ. ಆದ್ರೆ ಭಗವಂತ ನಮ್ಮಾಗೆ ಬರೋದಲ್ಲ. ಭಗವಂತನ ಅವತಾರ ಅಂತ ಹೇಳಿದ್ರೆ ನನಗೆ ಭಗವಂತ ನಮ್ಮಾಗೆ ಹುಟ್ಟುವುದಲ್ಲ ಅಂತೇಳಿ ನಾವಿಲ್ಲಿ ತಿಳಿಬೇಕು. ಇದು ಮೂಢರಿಗೆ ಅರ್ಥ ಆಗೋದಿಲ್ಲ, ಯಾಕಂದ್ರೆ ಅವರಿಗೆ ಬುದ್ಧಿ ಇರೋದಿಲ್ಲ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಅರ್ಜುನ, ದೇವೋತ್ತಮ ಪರಮಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನೂ ಬಲ್ಲೆ. ನಾನು ಎಲ್ಲಾ ಜೀವಿಗಳನ್ನೂ ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಪಾಸ್ಟು, ಪ್ರೆಸೆಂಟು, ಫ್ಯೂಚರು ಎಲ್ಲ ಗೊತ್ತಿದೆ ಭಗವಂತನಿಗೆ, ಆದ್ರೆ ಭಗವಂತನನ್ನು ಅರಿತವರು ಯಾರು ಕೂಡ ಇಲ್ಲ. ಈಗ ನಿರಾಕಾರವಾದಿಗಳು ಪರಿಗಣಿಸುವಂತೆ ಭಗವಂತ ಮಾಯೆಯಾಗಿದ್ದಿದ್ರೆ ಆತನು ಜೀವಿಯಂತೆ ತನ್ನ ದೇಹವನ್ನು ಬದಲಾಯಿಸ್ತಿದ್ದ, ತನ್ನ ಭೂತಕಾಲವನ್ನು ಮರೆತು ಬಿಡ್ತಿದ್ದ. ಭೌತಿಕ ಶರೀರ ಇರುವವನು ಹಿಂದಿನ ಜನ್ಮವನ್ನು ನೆನಪಿಟ್ಟುಕೊಳ್ಳಲಾರ, ಮುಂದಿನ ಜನ್ಮವನ್ನು ಕೂಡ ಹೇಳಲಾರ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ರೆ ಭಗವಂತನಿಗೆ ಎಲ್ಲ ಗೊತ್ತಿದೆ, ಇಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಗೊತ್ತಿದೆ. ಹಾಗಾಗಿ ಭಗವಂತ ನಮ್ಮ ಹಾಗೆ ಈ ಒಂದು ಭೌತಿಕ ಶರೀರದಲ್ಲಿ ಬರುವುದಲ್ಲ. ಭಗವಂತ ಬರುವಂತದ್ದು ಆಧ್ಯಾತ್ಮಿಕ ಶರೀರದಲ್ಲಿ. ಇಲ್ಲಿ ನಿರಾಕಾರವಾದಿಗಳು ಅವ್ರೇನ್ ಅವ್ರಿಗೆ ಇದು ಗೊತ್ತಿಲ್ಲ. ಯಾಕಂತೇಳಿ ಈ ಜನ್ಮದ ಫಲವನ್ನು ಮೊದಲೇ ಹೇಳಲಾರ. ಆದ್ರೆ ಭಗವಂತ ಏನ್ ಮಾಡ್ತಾನೆ, 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಭಗವಂತ ವಿವಸ್ವಾನನಿಗೆ ಹೇಳ್ತಾನೆ ಈ ಒಂದು ಜ್ಞಾನವನ್ನು ಅಂತ ಹೇಳಿ. ಎಲ್ಲವೂ ಕೂಡ ಭಗವಂತನಿಗೆ ನೆನಪಿದೆ. ಭ್ರಮೆಯ ದ್ವಂದ್ವಗಳಿಂದ ಹೇಗೆ ಮುಕ್ತನಾಗಬೇಕು, ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಭ್ರಮೆಯ ದ್ವಂದ್ವಗಳು. ಏಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಇಲ್ಲಿ ಅಳಿಲಿದ್ದು ಕತೆ ಇದೆ. ಅಳಿಲು ಅಲ್ಲ, ಇದು ಪುಟ್ಟ ಹಕ್ಕಿಯ ಕತೆ. ಓಕೆ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ. ಈಗ ನಮಗೆ ಕೃಷ್ಣ ಪ್ರಜ್ಞೆಗೆ ಬರಬೇಕು, ಈ ಭಗವದ್ಗೀತೆ ಕ್ಲಾಸ್ ಅನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ಅಂತೇಳಿ. ಪುಣ್ಯ ಮಾಡಿದ್ರೆ ಮಾತ್ರ ನಮ್ಗೆ ಇದು ಸಾಧ್ಯ ಆಗ್ತದೆ. ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗ್ತಾರೆ. ಭಗವಂತ ಹೇಳ್ತಾನೆ, ನನಗೆ ಶರಣಾಗತರಾದ್ರೆ, ಭಗವಂತನಿಗೆ ಶರಣಾಗತರಾದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನನಗೆ ನೀನು ಶರಣಾಗತರಾದ್ರೆ ನಿನ್ನ ಎಲ್ಲ ಪಾಪಗಳಿಂದ ನಾನು ಮುಕ್ತನಾಗಿ ಮಾಡ್ತೇನೆ, ಚಿಂತೆ ಮಾಡಬೇಡ ಅಂತೇಳಿ. ಸೊ ಎಲ್ಲ ಪಾಪ ಕಾರ್ಯಗಳು, ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗ್ತಾರೆ. ಯಾವುದೇ ಗೊಂದಲ ಇರೋದಿಲ್ಲ ಅವರಿಗೆ. ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು, ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು, ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಸೊ ಇಲ್ಲಿ ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು. ಈಗ ನೀವು ನೋಡ್ಬೋದು, ಭಕ್ತರು ಯಾವಾಗಲೂ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಪರಮಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ
ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು. ದೇವತೆಗಳಿಗೂ ಕೂಡ ಭಗವಂತನ ಆಜ್ಞೆ ಅನುಸಾರವಾಗಿಯೇ ಅವರು ನಮಗೆ ವರವನ್ನು ನೀಡುವಂಥದ್ದು. ಆದ್ರೆ ನಮಗೆ ಗೊತ್ತಿರೋದಿಲ್ಲ. ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣಕಾಲದಲ್ಲಿಯೂ ಅರ್ಥ ಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಮರಣಕಾಲದಲ್ಲಿ ನಮಗೆ ಭಗವಂತನ ಸ್ಮರಣೆ ಬರಬೇಕು. ಅದನ್ನ ನಾವು ಇವಾಗ್ಲಿಂದ ತಿಳಿದುಕೊಳ್ಬೇಕು. ಯಾಕೆ ಭಗವಂತನ ಸ್ಮರಣೆ ಬರ್ಬೇಕು ನಮಗೆ ಅಂತ ಹೇಳಿದ್ರೆ, ನಮಗೆ ಭಗವಂತ ಏನ್ ಮಾಡ್ತಾನೆ, ನಮಗೆ ಭಗವಂತನ ಅನುಗ್ರಹ ಸಿಕ್ಕಿದ್ರೆ ನಮಗೆ ಆ ಒಂದು ಮುಂದಿನ ಒಂದು ಜನ್ಮದಲ್ಲಿ ಭಕ್ತಿ ಸೇವೆಯನ್ನು ಮುಂದುವರಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅಧ್ಯಾಯ ಸಾರಾಂಶ. ಅಧ್ಯಾಯ 7 ವಿವರಗಳು, ವಿಷಯಗಳು, ಕೃಷ್ಣನ ಬಗ್ಗೆ ಜ್ಞಾನದ ವೈಭವಗಳು. ಮೊದಲನೇ ಶ್ಲೋಕದಿಂದ 3ನೇ ಶ್ಲೋಕದಲ್ಲಿ ನೋಡ್ಬೋದು. ಕಶ್ಚಿನ್ ಮಾಂ ವೇತಿ ತತ್ವತಃ. ಶ್ರೀಕೃಷ್ಣನ ಶಕ್ತಿಗಳ ಜ್ಞಾನ 4ರಿಂದ 12ನೇ ಶ್ಲೋಕ. ಪ್ರಕೃತಿಂ ವಿದ್ಧಿ ಮೇ ಪರಾಂ. ಶ್ರೀಕೃಷ್ಣನಿಗೆ ಶರಣಾಗತಿ 13ರಿಂದ 19ನೇ ಶ್ಲೋಕ. ಮಾಮೇವ ಏ ಪ್ರಪದ್ಯಂತೆ. ದೇವತಾ ಆರಾಧನೆ ಮತ್ತು ನಿರಾಕಾರತೆ 20ರಿಂದ 25ನೇ ಶ್ಲೋಕ. ಮಾಯೇವ ವಿಹಿತಾನ್ ಹೀತಾನ್. ಭ್ರಮೆಯಿಂದ ಭಕ್ತಿಗೆ 26ರಿಂದ 30ನೇ ಶ್ಲೋಕ. ಇಚ್ಛಾ ದ್ವೇಷ ಸಮುತ್ತೇನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶಿಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ.